KN ಪ್ರಾಪರ್ಟೀಸ್ ಮಲೈಕಾ ಶೋರೂಮ್ ಮತ್ತು ಎಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊನ್ನೆ ಸೋಮವಾರದಿಂದ ಕರ್ನಾಟಕದಲ್ಲಿ APL ಮತ್ತು BPLನ ಕಾರ್ಡುದಾರರಿಗೆ APLನ ಕೆಲವು ಸೌಲಭ್ಯಗಳು ಮತ್ತು BPLನ ಕೆಲವು ಸೌಲಭ್ಯಗಳನ್ನು ಪಡೆದುಕೊಳ್ಳುವಂಥ ಖಾಸಗಿ ಆಸ್ಪತ್ರೆಗಳಲ್ಲಿ ಸ್ಪೆಷಲಿ ಪಡೆದುಕೊಳ್ಳುವಂತಹ ರೋಗಿಗಳು ತಮ್ಮ ಏನು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ಮಕ್ಕಳು ಅಳದೆ ತಾಯಿ ಹಾಲು ಕೊಡುವುದಿಲ್ಲ ಅಂತೇನು ಗಾದೆ ಇದೆ, ಅದಕ್ಕೆ ಸಮಾನಾರ್ಥಕವಾಗಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಅದನ್ನು ಹೆಚ್ಚೆಚ್ಚು ಬಳಸಬೇಕಾಗಬಹುದೇನೋ ಎನ್ನುವಂಥ ಅರ್ಥದಲ್ಲಿ ರಾಜ್ಯ ಸರ್ಕಾರ ಯಾವುದಾದರೂ ಒಂದು ಯೋಜನೆ ಅಥವಾ ಸೌಲಭ್ಯ ಜನರಿಗೆ, ಸಂಸ್ಥೆಗಳಿಗೆ ಅಥವಾ ಯಾವುದಕ್ಕಾದರೂ ಬೇಕು ಅಂತಾದಾಗ ಅತ್ರ ಮಾತ್ರ ಕೊಡುವಂಥ ವ್ಯವಸ್ಥೆಯನ್ನು ತಂದುಕೊಂಡಿದೆ. ಸೊ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರ ಪ್ರಕಾರ ನಾವು ಒಂದಿಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಮತ್ತು ಸಮಯವನ್ನು ಕೇಳಿದ್ದೇವೆ ಮತ್ತು ಬಿಡುಗಡೆ ಮಾಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಸೇಮ್ ಟೈಮ್ ಆಸ್ಪತ್ರೆಗಳ ವೈದ್ಯರ ಒಕ್ಕೂಟ ಆಗಿರ್ಬೋದು ಅಥವಾ ಆಸ್ಪತ್ರೆಗಳ ಮಾಲೀಕರಿರ್ಬೋದು ನಾವು ಸೌಲಭ್ಯಗಳನ್ನು ಮುಂದುವರಿಸಲಿಕ್ಕೆ ಸದ್ಯಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ಪರಿಸ್ಥಿತಿ ಅರ್ಧಕ್ಕೆ ಬಂದು ನಿಂತಿದೆ. ಅತ್ತ ಇವರು ಕೊಡುವುದಿಲ್ಲ ರಾಜ್ಯ ಸರ್ಕಾರ, ಅವರು ಬಿಡುವುದಿಲ್ಲ ಎನ್ನುವಂಥ ಧೋರಣೆ. ಸೊ ಹಾಗಾದರೆ ಏನು ಪರಿಸ್ಥಿತಿ? ರಾಜ್ಯ ಸರ್ಕಾರ ಯಾಕೆ ಕೊಡುವುದಿಲ್ಲ ಅಂತ ಒಂದಾದರೆ, ಆಸ್ಪತ್ರೆಯವರು ಹೀಗೆ ಸೌಲಭ್ಯವನ್ನು ನಿಲ್ಲಿಸಿದ್ದು ಮಾನವೀಯತೆಗೆ ವಿರುದ್ಧ ಎನ್ನುವಂಥ ಒಂದು ಆಪಾದನೆಗಳು ಜನಸಾಮಾನ್ಯರಲ್ಲಿ ಮೂಡುವಂಥ ಈ ಸಂದರ್ಭದಲ್ಲಿ ನಾವು ಕೇಳಲೇಬೇಕು, ಯಾಕೆ ನಿಲ್ಲಿಸಿದ್ರಿ ಸೌಲಭ್ಯಗಳನ್ನು ಅಂತೇಳಿ. ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಮಂಗಳೂರಿನ, ದಕ್ಷಿಣ ಕನ್ನಡದ, ಕರಾವಳಿಯ, ಕರ್ನಾಟಕದ ಮತ್ತು ನಮ್ಮ ರಾಷ್ಟ್ರದ ಎರಡು ಪ್ರಮುಖ ಪ್ರಖ್ಯಾತ ಆಸ್ಪತ್ರೆಗಳ ಮುಖ್ಯಸ್ಥರಿದ್ದಾರೆ. ಒಬ್ಬರು ಶ್ರೀಯುತ ಅಜ್ಮಲ್ ಹಬೀಬ್ ಅವರು, ಆಡಳಿತ ನಿರ್ದೇಶಕರು, ಯುನಿಟಿ ಆಸ್ಪತ್ರೆ, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು, ಆಡಳಿತ ನಿರ್ದೇಶಕರು, AJ ಹಾಸ್ಪಿಟಲ್, ಅವರಿಗೆ ಕೂಡ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಸೊ ಪ್ರಶಾಂತ್ ಮಾರ್ಲಾ ಸರ್, ಯಾಕೆ ನಿಲ್ಲಿಸಿದ್ರಿ ಅಂತ ಒಂದು ಪ್ರಶ್ನೆ ಬಂದಾಗ ಹೇಳಲಿಕ್ಕೆ ಕಷ್ಟ ಆಗುತ್ತಾ? ತುಂಬ ಜನ ಫೋನ್ ಮಾಡ್ತಾ ಇರ್ಬೋದು ನಿಮಗೆ, ನಾವು APL ಕಾರ್ಡ್ ಅಥವಾ BPL ಕಾರ್ಡ್ನವರು ಕಷ್ಟ ಆಗ್ತಾ ಇದೆ, ನೀವು ಮಾನವೀಯತೆಗೆ ವಿರುದ್ಧವಾಗಿ ವರ್ತಿಸ್ತಾ ಇದ್ದೀರಿ, ಸರಿಯಲ್ಲ ಅಂತೇಳಿ ನಿಮಗೂ ಕೆಲವೊಮ್ಮೆ ಫೀಲ್ ಆಗಲ್ವಾ? ಗಿಲ್ಟಿ? ನಮಗೂ ಕೂಡ ಫೀಲ್ ಆಗ್ತದೆ, ಈ ಥರ ಮಾಡಬಾರ್ದಿತ್ತು, ಈ ಸಿಚುವೇಶನ್ ಬರಬಾರ್ದಿತ್ತು ಅಂತ ಹೇಳಿ. ನಾವು BPL ಕಾರ್ಡ್ ಹೋಲ್ಡರ್ಗೋಸ್ಕರ ಈ ಒಂದು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಏನು ಟ್ರಸ್ಟ್ ಇದೆ ಗೌರ್ಮೆಂಟಿದ್ದು, ಅದರ ಕೆಳಗೆ 5 ಸ್ಕೀಮ್ಗಳು ನಡೀತಾ ಇದೆ. ಒಂದು BPL ಕಾರ್ಡ್ ಹೋಲ್ಡರ್ನವರಿಗೆ ವಾಜಪೇಯಿ ಆರೋಗ್ಯಶ್ರೀ ಅಂಥೇಳಿ, ಮತ್ತು ಎಬೋ ಪಾವರ್ಟಿ ಲೈನ್ಗೆ ಅವ್ರಿಗೆ ರಾಜೀವ್ ಆರೋಗ್ಯ ಭಾಗ್ಯ ಅಂಥೇಳಿ, ಹಾಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್ ಅಂಥೇಳಿ ಅದು ಕರ್ನಾಟಕ ರಾಜ್ಯ ನೌಕರರಿಗೆ. ಅದರ ಪ್ರಕಾರ ಇನ್ನೆರಡು ಸ್ಕೀಮ್ ಇದೆ, RBSK ಅಂಥೇಳಿ, ಮಕ್ಕಳಿಗೆ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಮತ್ತು ಇನ್ನೊಂದು ಮುಖ್ಯಮಂತ್ರಿ ಸಾಂತ್ವನ ಸ್ಕೀಮ್ ಅಂತ ಆಕ್ಸಿಡೆಂಟ್ ವಿಕ್ಟಿಮ್ಸ್ಗೆ ಸಿಗುವಂಥ ಪ್ರೋಗ್ರಾಮ್ಸ್. ಸೊ ಮೇಜರ್ ನಿಲ್ಲಿಸಿದ್ದೀರಿ ಆಗಿದ್ದಾರೆ. ಈಗ ಇದರಲ್ಲಿ 3 ಸ್ಕೀಮನ್ನು ನಾವು ನಿಲ್ಲಿಸಿದ್ದೇವೆ. BPL ಕಾರ್ಡ್ ಹೋಲ್ಡರ್ಗಿರುವ ವಾಜಪೇಯಿ ಆರೋಗ್ಯಶ್ರೀ, ರಾಜೀವ್ ಆರೋಗ್ಯ ಭಾಗ್ಯ ಮತ್ತು JSS ಸ್ಕೀಮ್, ಇದನ್ನು 3 ನಿಲ್ಲಿಸಿದ್ದೇವೆ. ನಾವು ಈ ಎಮರ್ಜೆನ್ಸಿ ಸ್ಕೀಮ್ ಮತ್ತು ಮಕ್ಕಳಿಗೆ ಆಗುವ ತೊಂದರೆಗಳ ಸ್ಕೀಮನ್ನು ನಾವು ನಿಲ್ಲಿಸಲಿಲ್ಲ. ನಾವು ಇದು ನಮಗೂ ಕೂಡ ಕಷ್ಟ ಆಗ್ತದೆ, ಈ ಥರ ಪೇಷಂಟ್ ಬಂದಾಗ ಅವರಿಗೆ ಈ ಸ್ಕೀಮ್ ಇಲ್ಲ, ಕೆಲವರಿಗೆ ಆರ್ಥಿಕವಾಗಿ ಕಷ್ಟದವರು ಇರ್ತಾರೆ. ಮತ್ತು ಹೇಳಿದರೆ ಇದರಲ್ಲಿ ತುಂಬ ನ್ಯೂನತೆಗಳಿದೆ ಈ ಒಂದು ಸ್ಕೀಮ್ನ ಬಗ್ಗೆ. ಹಾಗೆ ನಾವು ಇದನ್ನು ತುಂಬ ವರ್ಷದಿಂದ ಇದರ ನ್ಯೂನತೆಯನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿಕೊಂಡು ನಾವು ರೆಪ್ರೆಸೆಂಟೇಷನ್ ಕೊಟ್ಟರೂ ಕೂಡ ಅದರ ಬಗ್ಗೆ ಏನೂ ಒಂದು ವಿಚಾರ ಎತ್ತಲಿಕ್ಕೆ ಬರಲಿಲ್ಲ. ಯಾವುದೇ ಸರ್ಕಾರ ಕೂಡ ಯಾವುದೇ ಸರ್ಕಾರ ಅಂತೇಳಿ ಲಾಸ್ಟ್ 6 ಇಯರ್ಸಿಂದ. ಆಮೇಲಿಂದ ಪ್ರೈಸ್ ರಿವಿಷನ್ ಆಗಲಿಲ್ಲ ಅದರ ಬಗ್ಗೆ. ಈಗ ತುಂಬ ಸಾಧಾರಣ 1 ವರ್ಷದಿಂದ ಏನು ಅಮೌಂಟ್ ಆಸ್ಪತ್ರೆಗಳಿಗೆ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಸೊ ನಮಗೆ ಆಸ್ಪತ್ರೆಯವರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಸ್ಕೀಮಿನ ಬಗ್ಗೆ ರೇಟ್ಸ್ ತುಂಬಾ ಕಡಿಮೆ, ಕನಿಷ್ಠ ದರ ಫಿಕ್ಸ್ ಮಾಡಿದ್ದಾರೆ ರೇಟ್ಸ್. ಅದು ಅಮೌಂಟ್ ಕೂಡ ಅವರು ಪೇಮೆಂಟ್ ಮಾಡೋದು ಯಾವಾಗಾದ್ರೊಮ್ಮೆ. ಆ್ಯಸ್ ಪರ್ ದ ಅಗ್ರಿಮೆಂಟು ಅವರು 30 ದಿನದೊಳಗೆ ನಮಗೆ ಪೇಮೆಂಟ್ ಮಾಡಬೇಕು. ಆ 30 ದಿನದೊಳಗೆ ಪೇಮೆಂಟ್ ಬರೋದಿಲ್ಲ. ಎಷ್ಟೋ ವರ್ಷಗಳ ತನಕ ಪೇಮೆಂಟ್ ಅಕ್ಯುಮುಲೇಟ್ ಆಗ್ತದೆ. ಮತ್ತು ಪೇಮೆಂಟ್ ರಿಲೀಸ್ ಆಗುವಾಗ ಕೂಡ ಫುಲ್ ಅಮೌಂಟ್ ಪೇಮೆಂಟ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳಿಗೆ ಈ ತುಂಬ ದೊಡ್ಡ ಅಮೌಂಟ್ನಷ್ಟು ಈ ಅಮೌಂಟ್ ಪೆಂಡಿಂಗ್ ಉಳಿದಿದೆ.
ಸೊ ಆಸ್ಪತ್ರೆಗೆ ಅವ್ರದ್ದೇ ಖರ್ಚು ವೆಚ್ಚಗಳಿದೆ, ನಮಗೆ ನಮ್ಮ ಸ್ಟಾಫ್ಗೆ ಪೇಮೆಂಟ್ ಮಾಡಬೇಕು, ಕನ್ಸ್ಯೂಮೇಬಲ್ಸ್ ಆ್ಯಂಡ್ ಡ್ರಗ್ಸ್ದು ಪೇಮೆಂಟ್ ಮಾಡಬೇಕು. ಹಾಗಾಗುವಾಗ ನಮ್ಗೆ ಕಷ್ಟ ಆಗ್ತದೆ ಅಂತೇಳಿ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ ಗೌರ್ಮೆಂಟಿಗೆ. ತುಂಬ ಸಮಯದಿಂದ ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೀವಿ, ಆದರೂ ಏನೂ ಇದರ ಫಲಶ್ರುತಿ ಆಗಲಿಲ್ಲ. ಸೊ ಓಕೆ, ನಾನು ಆ ಬಗ್ಗೆ ಮತ್ತೆ ಬರ್ತೀನಿ. ಸೊ ಅಜ್ಮಲ್ ಸರ್, ಹಾಗೆ ಪ್ರಶ್ನೆ ಇರೋದು, ನಿಮಗೆ ಗೊತ್ತಿತ್ತ ಪ್ರಾರಂಭದಲ್ಲಿ ನೀವು ಕಮಿಟ್ ಆಗುವಾಗ ಸರ್ಕಾರದೊಂದಿಗೆ ಇದು ತುಂಬ ದಿನ ನಮಗೆ ವರ್ಕೌಟ್ ಆಗುವಂಥ ಒಂದು ಯೋಜನೆ ಅಲ್ಲ, ನಾವು ಯಾವತ್ತಿದ್ರೂ ಕೂಡ ಒಂದು ಹರಕೆಯ ಕುರಿಗಳೇ ಅಂತೇಳಿ ನಿಮಗೆ ಡೌಟ್ ಬರ್ತಾ ಇತ್ತಾ ಸ್ಟಾರ್ಟಿಂಗಲ್ಲಿ? ಫಸ್ಟ್ ಆಫ್ ಆಲ್ ಏನಂದರೆ ಈ ರೇಟ್ಸ್ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ. ಓಕೆ, ನಮ್ಮ ರೇಟ್ಸ್ ನೋಡಿದರೆ ಇಟ್ ಇಸ್ ಮಚ್ ಲೋವರ್ ದೆನ್ ವಾಟ್ ವಿ ಆಫರ್ ರೆಗ್ಯುಲರ್ಲಿ. ನೀವು ಹೇಳಿಲ್ವ ಎಫರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ರೇಟಿಗೆ? ಯಾರ ಹತ್ರ ಹೇಳ್ಬೋದು? ಈಗ ನೋಡಿ, ಒಂದು ಪೇಮೆಂಟಿಗೆ 1 ವರ್ಷ ತೆಗೆಯುವಾಗ ಇನ್ನು ಬಾಕಿದ್ದು ಯಾರ ಹತ್ರ ಮಾತಾಡ್, ಬಿಕಾಸ್ ಗೌರ್ಮೆಂಟ್ ಚೇಂಜಸ್ ಎವ್ರಿ ಟೈಮ್. ನಾವೆಲ್ಲಿ ಹೋಗ್ಬೋದು ಮಾತಾಡಲಿಕ್ಕೆ? ಕರೆಕ್ಟ್. ಸೊ ಈ ಪೆಂಡಿಂಗ್ ಈಗ ರೇಟ್ಸ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಟ್ರೀಟ್ಮೆಂಟ್ಸ್ ಕವರ್ಡ್ ಅಲ್ಲ ಇದರಲ್ಲಿ, ಸ್ಪೆಷಲೈಸ್ಡ್, ಸೂಪರ್ ಸ್ಪೆಷಲೈಸ್ಡ್. ಅದಾಗಿ ಅದಕ್ಕೆ ಅವರೇ ರೇಟ್ಸ್ ಫಿಕ್ಸ್ ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ. ಇಷ್ಟೇ ಕೊಡ್ತೇವೆ, ನೀವು ಒಳ್ಳೆ ಚಿಕಿತ್ಸೆ ಕೊಡಬೇಕು. ಹೌದು, 7 ಇಯರ್ಸಿಂದ ಇದೇನು ಚೇಂಜ್ ಆಗಲಿಲ್ಲ. ಬಾಕಿ ಎಲ್ಲ ರೇಟ್ಸ್ ಜಾಸ್ತಿ ಆಗಿದೆ. ನೆಕ್ಸ್ಟ್ ಇದೇನೆಂದರೆ ಒಪ್ಪಿದ್ದು ರೇಟು ಸಹ ಫಸ್ಟ್ ಆಫ್ ಆಲ್ ಡಿಲೇ 7 ಇಯರ್ಸ್, 1 ಇಯರ್, 1.5 ಇಯರ್ಸ್. ಅದು ಸಿಕ್ಕುವಾಗ ಅದು ನಮಗೆ ಅದು ಫುಲ್ ಸಿಕ್ಕುದಿಲ್ಲ, ಅದರಲ್ಲಿ ಸಹ ಡಿಡಕ್ಷನ್ ಇರ್ತದೆ. ಯಾರ ಹತ್ರ ಹೋಗಿ ಮಾತಾಡ್ಬೋದು? ಯಾರಿಲ್ಲ. ಕರೆಕ್ಟ್. ಒಕ್ಕೂಟ ನಿಮ್ಮದು ಒಂದು ಏನಾದರೂ ಮಾಡಿ ಈಗ ಬರ್ತಾ ಇದೆ, ಯಾಕಂದ್ರೆ ಎಲ್ಲರಿಗೆ ಈ ಕಷ್ಟ ಗೊತ್ತಾಯ್ತು. ಮುಂಚೆ ಒಕ್ಕೂಟ ಇರಲಿಲ್ಲ ನೀವು ಕಮಿಟ್ ಆಗುವಾಗ? ಮುಂಚೆ ಎಲ್ಲರಿಗೆ ಒಬ್ಬೊಬ್ರು ಹೋಗ್ತಾ ಇದ್ರು, ಕೇಳ್ತಾ ಇದ್ರು, ಅವರ ಕೆಪಾಸಿಟಿಯಲ್ಲಿ ಮಾತಾಡ್ತಾ ಇದ್ರು, ಅವರ ಇನ್ಫ್ಲುಯೆನ್ಸ್ ಬಳಸ್ಕೊಂಡು. ಈಗ ಅದು ನಾವು ಅದಾಗುದಿಲ್ಲ ಅಂತ ಹೇಳಿ, ಅಂದ್ರೆ ಪೇಮೆಂಟೇ ಬರದಾಗ ಈಗ ನಮಗೆ ಇದರ ಮುಂಚೆ ಒಂದು ESI ಅದು ಸಹ ಪ್ರಾಬ್ಲಮ್ ಇತ್ತು ಸೇಮ್. ಒಮ್ಮೆ ಹೇಳಿದ್ರು ರಿಲೀಸ್ ಮಾಡ್ತಾರಂತ, ಚೇಂಜ್ ಮಾಡ್ತಾರೆ, ಮತ್ತೆ ಅದು ಸೆಂಟ್ರಲ್ ಮತ್ತು ಸ್ಟೇಟ್ ಅಂತ ಹೇಳಿ ಅದು 2 ಡಿವಿಷನ್ ಆಯಿತು. ನಾವು ಯಾರ ಹತ್ರ ಹೋಗ್ಬೇಕಾದ್ರೆ ಅದು ಸ್ಟೇಟ್ ಅಂತ ಹೇಳ್ತಾರೆ, ಸ್ಟೇಟ್ನವರು ಸೆಂಟ್ರ್ ಅಂತ ಹೇಳ್ತಾರೆ. ಅದು ಆಲ್ಮೋಸ್ಟ್ ಸುಮಾರಾಗಿ 1.5 ವರ್ಷದ್ದು ಪೇಮೆಂಟ್ಸ್ ಪೆಂಡಿಂಗ್ ಇದೆ. ನಮಗೆ ಅದರ್ ಸೈಡಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಇದೆ, ಸ್ಯಾಲರಿ, ಲೋನ್ ರೀಪೇಮೆಂಟ್ಸ್, ಸಪ್ಲೈಯರ್ಸ್, ಇದೆಲ್ಲ ನಾವು ಕಟ್ಟಿ ಆಗ್ತೇವೆ. ಕಟ್ಟಿ ಆಗ್ತೇವೆ ನಾವು. ಈಗ ನಮ್ಮದು ಕಟ್ಟಿ ಆದ ನಂತರ ನಮಗೆ ಸಿಕ್ಕುವನ್ನ ಅದು ಸಹ ಅಲ್ಲ. ಕರೆಕ್ಟ್. ಹಾಗಿದ್ರೆ ಒಂದು ಮಾತು ಹೊರಗೆ ಕೇಳುತ್ತೆ, ನಾನು ಅದು ನಿಮಗೆ ಕೇಳಲೇಬೇಕು, ನಿಜನ ಸುಳ್ಳ ಅಂತ ಅದು ಹೇಗೆ ನೀವು ಡಿಫೈನ್ ಮಾಡ್ತಾ ಗೊತ್ತಿಲ್ಲ. ಒಂದು ಆಪ್ರೇಷನ್ಗೆ 1,90,000 ಅಂತ ಇದ್ದರೆ ನೀವು 2.5 ಮಾಡಿ ಬಿಲ್ ಕಳಿಸ್ತೀರಿ. ಅದರಿಂದ ಹಾಸ್ಪಿಟಲ್ನವರು ಏನು ಧರ್ಮಕ್ಕೆ ಮಾಡೋದಿಲ್ಲ, ನಮ್ಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಕಳಿಸೋದ್ರಿಂದ ಅವರು ಅದಕ್ಕೆ ಸರ್ಕಾರ ಕೂಡ ಹಾಗೆ ಮಾಡುತ್ತೆ ಅಂತೇಳಿ, ಹೇಗೆ ಇದು ನೀವು ಜಸ್ಟಿಫೈ ಅಲ್ಲ ಅಂತೇಳಿ? ಯಾಕೆಂದ್ರೆ ಆ ರೇಟ್ ಅವರೇ ಫಿಕ್ಸ್ ಮಾಡಿದಲ್ಲ. ಅದಕ್ಕೆ ₹1 ಕೂಡ ಜಾಸ್ತಿ ಅವರು ಕೊಡೋದಿಲ್ಲ. ಅದು ಅವರ ರೇಟಿಗೆ ನಾವು ಬಿಲ್ ಮಾಡಬೇಕು. ನಮಗೆ 3 ಲಕ್ಷ ಆದರೆ ಸಹ ಅವರು ಕೊಡೋದೇ 1 ಲ್ಯಾಕ್ ಏನಾದರೂ ಕೊಡೋದು, ಅದೇ ನಮ್ಮದು ಬಿಲ್. ಓಕೆ. ಸೊ ನೀವು ಅದಕ್ಕೆ ನಿಮಗೆ ಖುಷಿ ಇದ್ದಷ್ಟು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಈಗ ಇದರಲ್ಲಿ ಈ ಸ್ಕೀಮಲ್ಲಿ ಇರೋದು ಎಲ್ಲ ಟ್ರೀಟ್ಮೆಂಟಿಗೆ ಕೂಡ ಅಲ್ಲ. ಓಕೆ. ಇದರಲ್ಲಿ ಇರೋದು 6 ಸೂಪರ್ ಸ್ಪೆಷಾಲಿಟಿಗೆ, ಅದರಲ್ಲಿ ಕೂಡ 6 ಸೂಪರ್ ಸ್ಪೆಷಾಲಿಟಿ ಪುಟ್ಟುಗೆದರ್ 440 ಪ್ರೊಸೀಜರ್ಗಳಿಗೆ ಮಾತ್ರ. ಆ 440 ಪ್ರೊಸೀಜರ್ ಒಳಗೆ ಯಾವುದು ಪ್ರೊಸೀಜರ್ ಇಲ್ಲದಿದ್ರೂ ಕೂಡ ಅದರಲ್ಲಿ ಸಿಗುವುದಿಲ್ಲ. ಈ 440 ಪ್ರೊಸೀಜರ್ಗೆ ಈಗ ಒಂದು ಹಾರ್ಟ್ ಆಪರೇಷನ್ ಅಂತ ಹೇಳಿದ್ರೆ, ಬೈಪಾಸ್ ಸರ್ಜರಿಗೆ ಅವರು 90,000 ಕೊಡೋದು ಅಂತ ಹೇಳಿದ್ರೆ, ಆ 90,000 ಆಸ್ಪತ್ರೆಯಲ್ಲಿ ಆ ಪೇಷಂಟ್ ಗುಣಮುಖವಾಗಲಿಕ್ಕೆ ಸಾಧಾರಣ 1 ತಿಂಗಳು ಕೂಡ ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ಅವರ ಬಿಲ್ ಎಷ್ಟೇ ಬರಲಿ, ಅವರು ಪೇಮೆಂಟ್ ಮಾಡೋದು 90,000 ಮಾತ್ರ ಅಪ್ರೂವ್ ಮಾಡೋದು. ಮತ್ತು ಅದು ಎಷ್ಟು ಅಮೌಂಟ್ ಬರ್ತದೆ ಫೈನಲಿ ಆಸ್ಪತ್ರೆಗೆ ಗೊತ್ತಿಲ್ಲ. ಬಟ್ ಅದು ನೀವು ಕೇಳಿದ ಪ್ರಶ್ನೆ, ನಾವು ಒಂದು ಹಾರ್ಟ್ ಆಪ್ರೇಷನಿಗೆ 90,000 ಗೌರ್ಮೆಂಟ್ ಕೊಡ್ತದೆ ಅಂತ ಹೇಳಿ ಆಸ್ಪತ್ರೆ ಜಾಸ್ತಿ ಹಾಕಿ ಕೊಡ್ತದೆ, ಅಥವಾ ಇನ್ಶೂರೆನ್ಸ್ ಕೊಡ್ತದೆ ಅಂತ ಜಾಸ್ತಿ ಹಾಕಿ ಕೊಡ್ತದೆ, ಅದು ಹಾಕಿ ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ನಾವು ರೇಟ್ ಪ್ಲ್ಯಾನ್ ಅಂತ ಇರ್ತದೆ, ಆ ರೇಟ್ ಪ್ಲ್ಯಾನ್ ಪ್ರಕಾರನೇ ಹೋಗೋದು. ಹಾಗಿದ್ರೆ ಈಗ ಇದು ಸಮಸ್ಯೆ ಆಗತ್ತೆ ಅಥವಾ ಆಯಿತು ಅಂತ ನೀವು ಯಾವಾಗ, ಅಂದರೆ ಮೊನ್ನೆಯಿಂದ ಸ್ಟಾಪ್ ಮಾಡಿದ್ದೀರಿ, ಕಂಟಿನ್ಯೂ ಮಾಡಲಿಕ್ಕೆ ಏನಾದರೂ ಪ್ರೊಸೀಜರ್ ಆಗ್ತಾ ಉಂಟು? ಅಂದರೆ ಮತ್ತೆ ಸೇವೆ ಕೊಡಲಿಕ್ಕೆ ಸ್ಟಾರ್ಟ್ ಏನಾದರೂ ಚಿಂತನೆ ಆಗ್ತಾ ಇತ್ತು? ನಾವು ಅವರಿಗೆ ಇಂಟಿಮೇಷನ್ ಕೊಟ್ಟು ಆಲ್ಮೋಸ್ಟ್ 2 ಮಂತ್ಸ್ ಜಾಸ್ತಿ ಆಯಿತು. 2 ತಿಂಗಳು ಮೊದಲೇ ಹೇಳಿದ್ದೀರಿ? ಟಾಕಿಂಗ್. ಓಕೆ. ಒಪ್ಪಲಿಲ್ಲ ಅಲ್ಲ, ಏನು ರೆಸ್ಪಾನ್ಸ್ ಇಲ್ಲ, ಕ್ಯಾರಿ ಮಾಡಲಿಲ್ಲ. ಯಾಕಂದರೆ ದಿಸ್ ಹೋಲ್ ಸ್ಕೀಮ್ ಫಾರ್ ಮೀ ಬೇಸಿಕ್ಲಿ ಮೈ ಪರ್ಸನಲ್ ಒಪಿನಿಯನ್, ಇದೊಂದು ವೋಟ್ ಬ್ಯಾಂಕ್ ಸ್ಕೀಮ್ಸ್. ಬಟ್ ವಿ ಆರ್ ದ ಸ್ಕೇಪ್ ಕೋಡ್ ಆಫ್ ದಿ ಸ್ಕೀಮ್. ಯಾಕಂದರೆ ನಾವು ಖರ್ಚು ಮಾಡಿ ನಮ್ಮ ಹಣ ಹಾಕಿ, ಯಾರ್ದು ಪೋಸ್ಟರ್ ಎಲ್ಲ ಬರ್ಬೋದು, ಅದರಲ್ಲಿ ಹಾಕಿ ಬರ್ಬೋದು,
ಬಟ್ ವಿ ಆರ್ ದ ಪ್ರೊವೈಡರ್ಸ್ ಆಫ್ ದಿಸ್ ಸ್ಕೀಮ್. ನಮ್ಗೆ ಇರೋದು ಖರ್ಚು, ಬೇರೆಯವ್ರಿಗೆ ಖರ್ಚಿಲ್ಲ. ಈಗ ಗೌರ್ಮೆಂಟಿಗೆ ಖರ್ಚಿಲ್ಲ. ವಿ ಆರ್ ಡೂಯಿಂಗ್ ದೇರ್ ಜಾಬ್ ಆಫ್ ರೆಂಡರಿಂಗ್ ಸರ್ವಿಸ್ ಟು ದ ಪುವರ್. ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅದಲ್ಲದೆ ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಈ ಸ್ಕೀಮಿಗೆ ಅವರಿಗೆ ಸಹ ಹಣ ಸಿಗುತ್ತೆ. ಸೇಮ್ ನಮಗೇನೆ, ನಮಗೆ ಎಷ್ಟುಂಟು ಅವರಿಗೆ ಅದೇ ಹಣ ಸಿಗುತ್ತೆ. ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಕಾಸ್ಟ್ ಇಲ್ಲ ಅಲ್ಲ. ಇಟ್ಸ್ ಅ ಪಬ್ಲಿಕ್ ಮನಿ, ಇಟ್ಸ್ ಆರ್ ಓನ್ ಮನಿ, ಆರ್ ಟ್ಯಾಕ್ಸ್ ಮನಿ ವಿಚ್ ಇಸ್ pre-routed and they have a budget for the health care which is used. ಅವರಿಗೆ ಈಗ ಮ್ಯಾನ್ ಪವರ್ ಕಾಸ್ಟ್ ಇಲ್ಲ, ನಮಗೆ ಮ್ಯಾನ್ ಪವರ್ ಕಾಸ್ಟ್ ಇದೆ. ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಇಲ್ಲ, ನಮಗಿದೆ. ಬ್ಯಾಂಕ್ ಇರಲಿಕ್ಕಿಲ್ಲ, ನಮಗಿದೆ. ಇದೆಲ್ಲ ನಮಗಿದೆ. ಅದೊಂದು ಪ್ರಶ್ನೆ. ಇನ್ನೊಂದು ಅಂತ ಹೇಳಿದ್ರೆ, ಇಲ್ಲಿ ತನಕ ನಾವು ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ ನಾವು ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ. ನಾವೀಗ ಮಂಗಳೂರಲ್ಲಿ ಒಂದು ಆಸ್ಪತ್ರೆಯವ್ರು ಹೋಗಿ ಮಾತಾಡೋದು, ಆಗ ಅವ್ರು ನಮ್ಮನ್ನೆಲ್ಲ ಕೇರ್ ಮಾಡೋದಿಲ್ಲ. ನಿಮ್ಗೆ ಆಗೋದಿಲ್ಲ, ಅದು ನೀವು ಹೋಗಿ, ನಿಮಗೆ ಮತ್ತೆ ನಿಮಗೆ ಪೇಮೆಂಟ್ ಮಾಡೋದಿಲ್ಲ ಹಾಗೆಲ್ಲ ಹೇಳೋದು. ಈಗ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಎಲ್ಲ ಆಸ್ಪತ್ರೆಗಳ ಅಸೋಸಿಯೇಷನ್, ಈಗ ದಕ್ಷಿಣ ಕನ್ನಡ ಆಸ್ಪತ್ರೆ ಅಸೋಸಿಯೇಷನ್ ಅಂತ ಒಂದಿದೆ, ಹಾಗೆ ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ, ಉತ್ತರ ಕರ್ನಾಟಕದಲ್ಲಿ ಎಲ್ಲ, ತುಮಕೂರು, ಈ ಎಲ್ಲ ಆಸ್ಪತ್ರೆಯ ಅಸೋಸಿಯೇಷನ್ಗಳು ಸೇರಿ ಫೆಡರೇಷನ್ ಆಫ್ ಹೆಲ್ತ್ ಕೇರ್ ಅಸೋಸಿಯೇಷನ್ಸ್ ಅಂತ ನಾವು ಹೊಸ ಒಂದು ಆರ್ಗನೈಸೇಷನ್ ಮಾಡಿದ್ವಿ. ಅದಕ್ಕೆ ಇದೆಲ್ಲ ಮೆಂಬರ್ಸ್. ಸೊ ಈಗ ನಾವು ಎಲ್ಲ ಒಗ್ಗಟ್ಟಿರೋದ್ರಿಂದ ಅದಕ್ಕೆ ಸ್ವಲ್ಪ ಬಲ ಬಂದಿದೆ. ಮೊದಲು ನಾವು ಒಬ್ಬೊಬ್ಬರು ಮಾತಾಡುವಾಗ ಯಾರು ಕೇಳಿದ್ರೆ, ನೀವು ಮಂಗಳೂರಿನ ಆಸ್ಪತ್ರೆ, ನಮ್ಗೆ ಒಂದ್ಸಲ ನಾವು ಮಂಗಳೂರಿನ ಆಸ್ಪತ್ರೆ ರೆಪ್ರೆಸೆಂಟೇಷನ್ ಮಾಡಿದಾಗ ನಮ್ಮನ್ನು ಹೊರಗೆ ಹೋಗಿ ಅಂತ ಕಳಿಸಿದ್ರು, ನೀವೆಲ್ಲ ಹೋಗಿ ಅಂತ ಹೇಳಿ. ಆಗ ಕೂಡ ನಮ್ಗೆ ಮಾಡಿದ್ದಾರೆ ಒಮ್ಮೆ. ಈಗ ಏನಾಗಿದೆ, ಎಲ್ಲ ಆಸ್ಪತ್ರೆಗಳು ಒಕ್ಕೂಟಿ, ಅದು ಎಲ್ರಿಗೂ ಕಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡು ಈ ಒಂದು ಫೆಡರೇಷನಿಂದ ನಾವು ರೆಪ್ರೆಸೆಂಟೇಷನ್ ಕೊಟ್ಟ ಮೇಲೆ ಈಗ ಈ ಥರ ಆಗಿದೆ. ಹಾಗಿದ್ರೆ ಈಗ ಅವರು ಕೊಡುವಂಥ ರೇಟ್ ಎಲ್ಲಿ ಕೂಡ ಜಸ್ಟಿಫೈ ಅಂದರೆ ನಿಮಗೆ ನೀವು ಲಾಸಲ್ಲೇ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಡೆಫಿನೆಟ್ಲಿ ಯಾರ ಬ್ಯಾಲೆನ್ಸ್ ಶೀಟ್ ತಗೊಳ್ಳಿ, ಡೆಫಿನೆಟ್ಲಿ ಈ ಸ್ಕೀಮ್ಸ್ ಇಸ್ ಅ ಲಾಸ್. ಎಷ್ಟೋ ಹಾಸ್ಪಿಟಲ್ಸ್ ಈ ಸ್ಕೀಮ್ಸ್ ತಗೊಳ್ಳೋ ಹಾಸ್ಪಿಟಲ್ಸ್ ಕ್ಲೋಸ್ ಆಗಿದೆ. ಬಿಕಾಸ್ ದೇ ಕೆನಾಟ್ ಸಸ್ಟೈನ್. ಈಗ 1 ವರ್ಷ ನಿಮ್ಮ ಹಣ ಬರದಿದ್ದರೆ, ಬಿಕಾಸ್ ಯು ಸಿ ಬೇರೆ ಯಾವ ಇಂಡಸ್ಟ್ರಿ, ವಿ ಆರ್ ಡೆಫಿನೆಟ್ಲಿ ಎ ಇಂಡಸ್ಟ್ರಿ ಹೆಲ್ತ್ ಕೇರ್, ಬಿಕಾಸ್ ವಿ ಡೋಂಟ್ ಗೆಟ್ ಎನಿ ಸಬ್ಸಿಡಿ ಫಾರ್ ಡೂಯಿಂಗ್ ದಿಸ್ ಸರ್ವಿಸ್. ನಾವು ಪ್ರಾಫಿಟ್ ಮಾಡಬಾರ್ದಂತ ಎಲ್ಲಿ ಬರೀಲಿಲ್ಲ. ಆದರೆ ಇಟ್ಸ್ ಅನ್ ಇಂಡಸ್ಟ್ರಿ. ನಾವು ಸೇಮ್ ಇಂಟ್ರೆಸ್ಟ್ ಆ್ಯಸ್ ಎನಿ ಅದರ್ ಇಂಡಸ್ಟ್ರಿಗೆ ಕೊಡ್ತಾರೆ ಬ್ಯಾಂಕ್, ಅಷ್ಟೇ. ನಮಗೆ ಟ್ಯಾಕ್ಸ್ ಏನಿಲ್ಲ, ಸೇವಿಂಗ್ಸ್ ಇಲ್ಲ, ನಮಗೆ ಸಬ್ಸಿಡಿ ಇಲ್ಲ, ಫ್ಯೂಯಲ್ದು ಏನಿಲ್ಲ. ವಾಟ್ ಅದರ್ ಇಂಡಸ್ಟ್ರಿ ಹ್ಯಾಸ್, ವಿ ಹ್ಯಾವ್ ಟು ಫಾಲೋ ದ ಸೇಮ್ ಥಿಂಗ್. ಆ ಟ್ಯಾಕ್ಸ್ ಸ್ಟ್ರಕ್ಚರ್ ಇಸ್ ದ ಸೇಮ್, ಎವ್ರಿ ಸ್ಟ್ಯಾಟ್ಯೂಚರ್ ಇಸ್ ದ ಸೇಮ್. ಬಟ್ ನಾವು ಪ್ರಾಫಿಟ್ ಮಾಡಬಾರಂತ ಎಲ್ಲಿ ಬರೀಸಲಿಲ್ಲ. ಬಟ್ ವಿ ಆರ್ ಅಂಡರ್ invoicing. Actually, if you ask me, what is sold or generally given for 100 rupees also, we can't bill it because of the government scheme. ಈಗ ಸರ್ಕಾರ ಒಂದು 3/1 ಏನು ಹಣ ಕೊಟ್ಟಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಮೊನ್ನೆಯಿಂದ ಆರೋಗ್ಯ ಸಚಿವರು. ಬಂದಿದೆಯಾ ಒಂದಿಷ್ಟು? ಸ್ವಲ್ಪ ಅಮೌಂಟ್ ರಿಲೀಸ್ ಮಾಡಿದ್ದಾರೆ. ಈಗ ನಮಗೆ ಇಡೀ ಎಲ್ಲ ಆಸ್ಪತ್ರೆಗೆ ನಾವೀಗ ಇದರ ಸ್ಟ್ಯಾಟಿಸ್ಟಿಕ್ಸ್ ನೋಡಬೇಕು ಅಂತ ಹೇಳಿದ್ರೆ, ಆ್ಯನ್ಯುವಲಿ ಈಗ ಅವರ ಗೌರ್ಮೆಂಟಿನ ಪ್ರಕಾರ 5 ವರ್ಷದಲ್ಲಿ ಅವರು ಅಬೌಟ್ 1000 crores ಡಿಸ್ಬರ್ಸ್ಮೆಂಟ್ ಮಾಡಿದ್ದಾರೆ. 1000 crores ಡಿಸ್ಬರ್ಸ್ಮೆಂಟ್ 5 ವರ್ಷ ಅಂತ ಹೇಳಿದ್ರೆ ಆನ್ ಅನ್ ಆ್ಯಾವ್ರೇಜ್ 200 crores ಅರೌಂಡ್ ಎವ್ರಿ ಇಯರ್ಗೆ. ಬಟ್ ಈಗ ಈ ವರ್ಷ ಒಂದೇ ವರ್ಷದಲ್ಲಿ 200 ಕೋಟಿ ಪೆಂಡಿಂಗ್ ಉಳಿದಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ಬೋದು, ಇಡೀ ವರ್ಷ ಒಂದು ಯಾವುದೇ ಇಂಡಸ್ಟ್ರಿಗೆ ನಿಮ್ಮದು ಪೇಮೆಂಟೇ ಮಾಡದಿದ್ರೆ 1 ವರ್ಷ ಹೇಗೆ ಬದುಕಲಿಕ್ಕೆ ಸಾಧ್ಯ ಇದೆ? 200 ಕೋಟಿ 1 ವರ್ಷದ ಬಜೆಟಿನಷ್ಟು ಅಮೌಂಟು ಕೂಡ ರಿಲೀಸ್ ಆಗಲಿಲ್ಲ. ಹಾಗಾಗಿ ನಾವು ಹೇಗೆ ಸರ್ವೈವ್ ಆಗೋದು? ಈಗ ಮೊನ್ನೆ ನಾವು ಹೇಳಿದ್ದಕ್ಕೆ ನಿಲ್ಲಿಸಿದಾಗ ಒಂದು ಸ್ವಲ್ಪ ರಿಲೀಸ್ ಮಾಡ್ತಾ ಇದ್ದಾರೆ. 26 ಕೋಟಿ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. 26 ಕೋಟಿ ಅಂತ ಹೇಳಿದ್ರೆ 10% ಟು 200+ crores ಔಟ್ಸ್ಟ್ಯಾಂಡಿಂಗ್ ಇರುವಾಗ 10% ಆಫ್ ದ ಮನಿ ರಿಲೀಸ್ ಮಾಡಿದ್ದಾರೆ. ಈಗ ಅದು ಉಳಿದದ್ದು 90% ಆಫ್ ದ ಮನಿ ಯಾವಾಗ ರಿಲೀಸ್ ಮಾಡ್ತಾರೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ನಾವು ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ ಟ್ರೆಷರಿಗೆ ಹೋಗಬೇಕು, ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ನಾವು ಯಾರ ಹತ್ರ ಇದನ್ನು ನಾವು ಕೇಳಬೇಕು? ಈಗ ನಾವು ಇವ್ರು ಹೇಳಿದಾಗೆ ನಮಗೂ ಕಾಸ್ಟ್ ಇದೆ. ಈಗ ಎಲ್ಲದು ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರ ನಾವೆಲ್ಲ ಪೇಮೆಂಟ್ ಮಾಡಬೇಕಾದ್ರೆ ನಮ್ಮ ಸ್ಟಾಫ್ಗಳಿಗೆಲ್ಲ ಅದು 7 ವರ್ಷದಿಂದ ಈಗ ಅವ್ರದ್ದು ಇದು ಡಬಲ್ ಆಗಿದೆ. ಇದು ಬಿಗ್ಗೆಸ್ಟ್ ನಮಗೆ ಎಕ್ಸ್ಪೆನ್ಸಸ್ ಎವ್ರಿ ಮಂತ್ ಬರೋದು ಅಂತ ಹೇಳಿದ್ರೆ ಮ್ಯಾನ್ ಪವರ್ ಕಾಸ್ಟ್. ನರ್ಸಸ್ಗೆ ಎಲ್ಲ ಸಂಬಳ ಕೊಡಬೇಕು, ಟೆಕ್ನಿಷಿಯನ್ಗೆ ಸಂಬಳ ಕೊಡಬೇಕು, ಡಾಕ್ಟ್ರಿಗೆ. ಹೌದು, ಅವು ಹೇಗೆ ಅನ್ಲೆಸ್ ಇಂಡಸ್ಟ್ರಿ ಗ್ರೋಸ್ ನಾಳೆ ಬೆಟರ್ ಫೆಸಿಲಿಟೀಸ್ ಮುಂದೆ ಹೇಗೆ ಬರೋದು? ಅದೇ ಥರ ದೇರ್ ಇಸ್ ಲಾಟ್ ಆಫ್ ಮಿಸ್ಯೂಸ್ ಆಫ್ ದೀಸ್ BPL ಕಾರ್ಡ್ ಹೋಲ್ಡರ್ಸ್ ಎಲ್ಲ ಮಿಸ್ಯೂಸ್ ಆಗ್ತಾ ಇದೆ. ಅದನ್ನು ಕೂಡ ನಾವು ಹೇಳ್ತಾ ಇದ್ವಿ, ಆ ಮಿಸ್ಯೂಸ್ ಆಗೋದನ್ನು ತಡೆಯಿರಿ.
ಈಗ ನೀವು ಮೀಟಿಂಗ್ ಆಯಿತು ಬಡವರು ಅಂತ ಹೇಳ್ತಾರಲ್ಲ, ಸೊ ದೇರ್ ಇಸ್ ಅ ಸ್ಕೀಮ್ BPL, and why does the government provide for APL, above poverty line? ಮತ್ತೆ ಅದೇ ಬಡವರು ಅಂತ ಹೇಳೋದು, ಇಟ್ಸ್ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಹೇಳ್ಬೋದು, ಇದು APL ಅಂತ ಮಾಡಿ. ಸೊ ಯು ವಾಟ್ ಐ ಆಲ್ವೇಸ್ ಕಮ್ ಟು ಅ ಕನ್ಕ್ಲೂಷನ್ ಆಲ್ ಮೀಟಿಂಗ್ಸ್ ಇಸ್ ದಟ್ ದಿಸ್ ಇಸ್ ಇಟ್ಸ್ ಅ ವೋಟ್ ಬ್ಯಾಂಕ್ ಥಿಂಗ್, ಜನರನ್ನು ಆಕರ್ಷಿಸಲಿಕ್ಕೆ. ಹೌದು, ಯಾಕಂದ್ರೆ ಸೊ ನಿಮಗೆ ಈಗ ಮೀಟಿಂಗ್ ಆಯ್ತಲ್ಲ ಮಿನಿಸ್ಟರ್ ಒಟ್ಟಿಗೆ, ಏನಾದರೂ ಪಾಸಿಟಿವ್ ಕಾಣಿಸ್ತಾ ಇತ್ತಾ ಅಥವಾ ನೀವು ಹೋದದ್ದು ಸುಮ್ಮನೆ ವೇಸ್ಟ್ ಆಯಿತು ಅಂತ ಅನಿಸ್ತಾ ಇತ್ತು? ಅಲ್ಲ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಮೈ ಪರ್ಸನಲಿ ಐ ಡೋಂಟ್ ಥಿಂಕ್ ವಿ ಆರ್ ಯೂಸ್ ಟು ದಿಸ್. ಈಗ ESI ಲಾಸ್ಟ್ ಟೈಮ್ ಸೊ ಈಗ ಒಂದಾಗಿ we came to a conclusion that we will not take it, because how ESI works is ನಮಗೆ ಈಗ ಸ್ಟಾಫ್ ಇದೆ, we have around 423 ಸ್ಟಾಫ್ಸ್ ನಮ್ಮಲ್ಲಿ, ಅವರಿಗೆಲ್ಲರಿಗೆ ESI ಕಟ್ತಾ ಇದ್ದೇವೆ. ಓಕೆ, ಸರ್ಕಾರ ಕಟ್ತಾ ಇದ್ದೇವೆ, ವಿಚ್ ವಿದಿನ್ ದಟ್ ಫಸ್ಟ್ ವೀಕ್ ಯು ಹ್ಯಾವ್ ಟು ಪೇ, ಅದರ್ವೈಸ್ ಇಟ್ಸ್ ಅನ್ ಅಫೆನ್ಸ್, ಪೆನಾಲ್ಟಿ ಇದೆ, ಒಂದು ತಿಂಗಳಾಗಿದ್ದರೆ ಅರೆಸ್ಟ್ ಇದೆ, ಇದೆಲ್ಲ ಇದೆ. ಅದೇ ನಮ್ಮ ಸ್ಟಾಫಿಗೆ ನಮ್ಮಲ್ಲಿಯೇ ಸರ್ವಿಸ್ ಕೊಡ್ತಾ ಇದ್ದೇವೆ, ಅವ್ರದ್ದು ಸರ್ವಿಸಿಗೆ ನಮಗೆ ಹಣ ಸಿಕ್ಕುದು 1 ವರ್ಷ ಆಗಿ. ಕರೆಕ್ಟ್. ಸೊ ಅವರು ತಪ್ಪು ಮಾಡಿದ್ರೆ ಆಸ್ಕ್ ಲಾಜಿಕಲಿ ನಮ್ಮ ಇದು ಮಾಡಿದರೆ ವೈ ಡು ಹ್ಯಾವ್ ಟು ಪೇ ESI? ನಾನು ಅದೇ ಹಣ ಐ ಕ್ಯಾನ್ ಪೇ ಟು ಅನ್ ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ಗೆಟ್ ಎ ಗ್ರೂಪ್ ಇನ್ಶೂರೆನ್ಸ್, ಮೈ ಮನಿ ವಿಲ್ ಬಿ ದೇರ್ ವಿದಿನ್ ಅ ಮಂತ್. ಸೊ ಪ್ರಶಾಂತ್ ಸರ್, ಆಗಿದ್ರೆ ನಿಮಗೆ ಮೀಟಿಂಗಲ್ಲಿ ಏನು ಸಚಿವರೊಟ್ಟಿಗೆ ಏನು ಅಂದರೆ ಅವರೊಂದು 1 ಮಂತ್ ಟೈಮ್ ಕೊಡಿ ಅಥವಾ 15 ಡೇಸ್ ಟೈಮ್ ಕೊಡಿ, 2 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ನಿನ್ನೆ ಕೂಡ ಅವ್ರು ಹೇಳಿದ್ದಾರೆ, ಟೈಮ್ ಕೇಳಿದ್ದೇವೆ, ಅವರು ಒಪ್ಪಲಿಕ್ಕೆ ತಯಾರಿಲ್ಲ, ಅವರ ನಿಮ್ಮಲ್ಲಿ ಈಗೋ ಪ್ರಾಬ್ಲಮ್ ಬರ್ತಾ ಇದೆ ಅಂತೇಳಿ ಅನಿಸ್ತಾ ಇದೆ. ಹೌದಾ? ಅಲ್ಲ, ಈಗೋ ಪ್ರಾಬ್ಲಮ್ ಪ್ರಶ್ನೆ ಅಲ್ಲ ಇದ್ರದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ನೀವು ಇವ್ರು ಹೇಳಿದಾಗೆ ನಮಗೆ ಮೊದಲು ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಒಂದು ಸರ್ಕಾರಕ್ಕೆ ಒಂದು 200 ಕೋಟಿ ರಿಲೀಸ್ ಮಾಡೋದು ದೊಡ್ಡ ಒಂದು ಕಷ್ಟವೇ ಅಲ್ಲ. ಯಾವುದೋ ಒಂದು ಪ್ರಾಜೆಕ್ಟಿಗೆ 1000 ಕೋಟಿ ಎಂಥದ್ದು ಸೈಂಟಿಫಿಕಲಿ ಪ್ರೂವ್ಡ್ ಪ್ರಾಜೆಕ್ಟ್ ಅಲ್ಲದಕ್ಕೂ ಕೂಡ 1000 ಕೋಟಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ದುಡ್ಡು ಖರ್ಚು ಮಾಡ್ತಾ ಇದ್ದೇವೆ, ಅದನ್ನು ಯಾರು ಪೆಟ್ರೋಲ್ ತಗೊಳ್ಳೋದೇ ಕೂಡ ಮುಂದೆ ಹೋಗ್ತಾ ಇದ್ದಾರೆ. ಹಾಗಿರುವಾಗ ನಾವು ಈ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಸೂಪರ್ ಸ್ಪೆಷಾಲಿಟಿ ಸರ್ವಿಸ್ ಕೊಡುವಾಗ ನಮಗೆ ಸಿಕ್ಕುವಂಥದ್ದೊಂದು ಸಣ್ಣ ಅಮೌಂಟ್, ಅದನ್ನೊಂದು ರಿಲೀಸ್ ಮಾಡಲಿಕ್ಕೆ 2 ತಿಂಗಳು ಬೇಕಾ 3 ತಿಂಗಳು ಬೇಕಾ ಕೊಡಲಿಕ್ಕೆ? ನಾವು ಕೇಳೋದು ನಮ್ಗೆ ಎಷ್ಟು ಸಿಗಬೇಕಿದೆ ಅದನ್ನೊಂದು ರಿಲೀಸ್ ಮಾಡಿ ಅಂತ ಹೇಳೋದು. ಓಕೆ, ನಿನ್ನೆ ಫೋನಲ್ಲಿ ಲೈನಲ್ಲಿ ಮಾತಾಡ್ತಿದ್ದೆ 6 ಸಚಿವರು ಬೇರೆ ಟಿವಿಯಲ್ಲಿ. ಆಗ ಅವ್ರಿಗೆ ನಾನು ಹಣ ಹಿಡಿದು ಕೂತ್ಕೊಂಡಿಲ್ಲ, ಅವ್ರು ಕೇಳಿದ ಕೂಡಲೇ ಕೊಡಲಿಕ್ಕೆ ಟೈಮ್ ಬೇಕಾಗತ್ತೆ ನಮಗೆ, ಅವರು ಸ್ವಲ್ಪ ಟೈಮ್ ಕೊಡಬೇಕು, ಅವರು ಕೂಡ ನನ್ನ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ಅವರು ಹೇಳಿದರು. ಸೊ ನೀವು ಟೈಮ್ ಕೊಡಲಿಕ್ಕೆ ರೆಡಿ ಇಲ್ವಾ? ನಾವು ಟೈಮ್ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ 2 ತಿಂಗಳಿಂದ ನಾವು ಹೇಳ್ತಾ ಇದ್ದೇವೆ. ಇದು ಒಂದು ತಿಂಗಳಿಂದ ಅಥವಾ ನಾವು 16ನೇ ತಾರೀಕು ಸ್ಟಾಪ್ ಮಾಡೋದ್ರಿಂದ 15ನೇ ತಾರೀಕು ಹೇಳಿದ್ದಲ್ಲ. ಇದು ಎಲ್ಲ ಅವರ ಆಫೀಸ್ಗಳಿಗೆ ಲೆಟರ್ ಹೋಗಿದೆ. ನೀವು ದುಡ್ಡು ಪೇಮೆಂಟ್ ಮಾಡದಿದ್ರೆ ನಮ್ದು ಇಂಥದ್ದು 3 ಬೇಡಿಕೆ 4 ಬೇಡಿಕೆಗಳಿದೆ, ಈ ಬೇಡಿಕೆಗಳನ್ನು ನೀವು ಇಫ್ ಯು ಡೋಂಟ್ ಲುಕ್ ಇನ್ ಟು ದ್ಯಾಟ್ ನಾವು ವಿ ಆರ್ ಫೋರ್ಸಿಬಲ್ ಟು ಕ್ಲೋಸ್ ದ ಸ್ಕೀಮ್ ಅಂತ ನಾವು ಹೇಳ್ತಾನೆ ಇದ್ದೀವಿ. ಅದಕ್ಕೆ ಲೆಟರ್ಗೆ ಎಕ್ನಾಲೇಜ್ಮೆಂಟ್ ಕೂಡ ಸಿಕ್ಕಿದೆ, ಅಂದ್ರೆ ಅವ್ರಿಗೆ ಗೊತ್ತಿದೆ ಅಂತ. ಅವ್ರಿಗೆ ಗೊತ್ತಿದೆ. ಯಾಕೆ ಒಂದು ಸ್ಟೆಪ್ ಮುಂದೆ ಹೋಗಬಾರ್ದಿತ್ತು? ಓಕೆ, ನಮ್ಮನ್ನು ಕರಿಬಹುದಿತ್ತು ಮೀಟಿಂಗಿಗೆ, ನಿಮ್ಗೆ ಈ ಥರ ನಿಮ್ಮದು ಪೇಮೆಂಟ್ ರಿಲೀಸ್ ಮಾಡ್ತೇನೆ, ಈ ಥರ ಶೆಡ್ಯೂಲ್ಸ್ ಇದೆ ಅಂತ ಹೇಳಿ. ಅದು ಮಾಡಲಿಲ್ಲ. ಈಗ ಕರೆಕ್ಟ್ ಅವ್ರು ಹೇಳಾಗೆ ಇವತ್ತು ನಾನು ಕೇಳಿದರೆ ನಾಳೆ ಕೊಡಬೇಕು ಅಂತ ನಾವು ಕೇಳಿದಲ್ಲ. ನಾವು ಕೇಳಿದ್ದೆ ಅಷ್ಟೇ, ಲಾಜಿಕಲ್ ಆಗಿ ಥಿಂಕ್ ಮಾಡಿ ಆಯಿತು 15 ದಿವಸ. ಈಗ 5 ವರ್ಷದ ಹಿಂದೆ ಈ ಸ್ಕೀಮ್ ಇರಲಿಲ್ಲ, ಏನಾಯಿತು ಆಗಲೂ ನಡೀತಾ ಇತ್ತಲ್ಲ. ಈಗಲೂ ನಾವು ಹೇಳಿದ್ರೆ 15 ದಿವಸ ಅಲ್ಲ ನಿಮಗೆ, ಓಕೆ 15 ದಿವಸ ನೀವು ಟೈಮ್ ಕೇಳಿದ್ದೀರಾ, 15 ದಿವಸ ಟೈಮ್ ಕೇಳಿದಾಗ ನೀವು ನಮ್ಮ ಬೇಡಿಕೆಗಳನ್ನೆಲ್ಲ ನೀವು ಈಡೇರಿಸ್ತೀರಿ ಅಂತೇಳಿ ಆಶ್ವಾಸನೆ ಕೊಡಿ, ನಾವು ಸ್ಟಾರ್ಟ್ ಮಾಡ್ತೀವಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಾವು ರಿಟರ್ನಲ್ಲಿ ಕೊಡಬೇಕು ಅಂತ ಹೇಳುದು, ನಾವು ಹಾರ್ಡ್ಶಿಪ್ ಯಾರಿಗೂ ಇವರಿಗೆ ಹಾರ್ಡ್ಶಿಪ್ ಆಗಬೇಕು ಅಂತಲ್ಲ, ರಿಟರ್ನ್ ಕೊಡೋದಲ್ಲ, ರಿಟರ್ನ್ ನಮ್ಮ ಕಮಿಟ್ಮೆಂಟ್ ಆಶ್ವಾಸನೆಗಳು ಎಲ್ಲರೂ ಕೊಡ್ತಾರೆ. ಅಂದ್ರೆ ನಿಮ್ಗೆಲ್ಲ ಲಿಖಿತವಾಗಿ ಅವರು ಹೇಳಬೇಕು, ನಾವು ಫೆಬ್ರವರಿ 1ಕ್ಕೆ ಕೊಡ್ತೇವೆ, ಹಾಗೆ ನಿಮ್ಮ ಲಿಖಿತ ಕೊಡೋದಲ್ಲ, ಅವ್ರ ಮಾತು ಉಳಿಸ್ಕೊಳ್ಬೇಕು ಅಷ್ಟೇ ನಾವು ಹೇಳೋದು. ಅಲ್ಲ, ಅವರು ಉಳಿಸ್ತಾರಂತ ಹೇಳಿದ್ರೆ ಹೇಗೆ ಗೊತ್ತಾಗತ್ತೆ? ಈಗ ನೀವು ಒಪ್ಪುತ್ತಿಲ್ಲ, ಅವರು ನಮಗೆ ಬೇರೆ ಉಪಾಯ ಇತ್ತು. ಸಿ ಇಫ್ ಯು ಹ್ಯಾವ್ ಟು ಗೋ ಆನ್, ನಮ್ಮದು ಈಗ 1 ಇಯರ್ ಆಯಿತು, ಅದು ನೆಕ್ಸ್ಟ್ 2nd ಇಯರಿಗೆ ಹೋಗ್ಬೋದು, ಮತ್ತು ಗೌರ್ಮೆಂಟ್ ಚೇಂಜ್ ಆಗ್ಬೋದು, ನಾವು ನಿಂತಲ್ಲಿ ಇರ್ಬೋದು. ಈಗ ನಾವು ಈ ಸ್ಟೆಪ್ ತಗೊಳ್ಳಿದ್ರೆ ನಮಗೆ ಬೇರೆ ಏನಿತ್ತು, ವಿ ಕಾನ್ ಗೋ ಆನ್ ದ ರೋಡ್ ಅಂಡ್ ಸ್ಟ್ರೈಕ್. ನಮಗೆ ಆಲ್ ವಿ ಕ್ಯಾನ್ ಡೂ ಇಸ್ ಸ್ಟಾಪ್ ರೆಂಡರಿಂಗ್ ಸರ್ವಿಸ್ ಅಷ್ಟೇ. ಈಗ 15 ದಿವಸದಲ್ಲಿ ಅವರು ಕೊಡದಿದ್ದರೆ ನಾವೇನು ಮಾಡಬೇಕು? ಆಗ ನಾವು ಮತ್ತೆ ಸ್ಟಾಪ್ ಮಾಡಬೇಕು. ಅಲ್ಲ, ಇದು ವಿ ಹ್ಯಾವ್ ಗಿವನ್ ಅಡ್ವಾನ್ಸ್ ನೋಟಿಸ್ ದಟ್ ವಿ ವಿಲ್ ಬಿ ಸ್ಟಾಪಿಂಗ್ ಸರ್ವಿಸಸ್ ಫ್ರಮ್ 16. ಆದ್ರೆ ಅವರು ಮೀಟಿಂಗ್ ಕರೆದಿರಲಿಲ್ಲ.
ಡೆಡ್ಲೈನ್ ಆಗಿ ಅದು ಪಬ್ಲಿಕ್ ಮೀಡಿಯಾದಲ್ಲಿ ಬರುವಾಗ ಲಾಸ್ಟ್ 16th 15th ಪ್ರೆಸ್ಸಲ್ಲಿ ಬಂದಾಗ ದೆನ್ ದೇ ಸ್ಟಾರ್ಟೆಡ್ ರಿಯಲೈಸಿಂಗ್ ಓಕೆ ದಿಸ್ ಲುಕ್ಸ್ ಲಿಟಲ್ ಸೀರಿಯಸ್ ಅಂತ. ಅದು ನಾಟ್ ಬೋದ್. ಮತ್ತು ಇನ್ನೊಂದು ಪೇಮೆಂಟ್ ಇಸ್ ನಾಟ್ ದ ಓನ್ಲಿ ಥಿಂಗ್ ದಟ್ ವಿ ಆರ್ ಆಲ್ಸೋ ಆಸ್ಕಿಂಗ್. ನಾವು 7 years ಆಯಿತು ಈ ಸ್ಕೀಮಲ್ಲಿ ಸ್ಟಾರ್ಟ್, 6 years ರಿವಿಷನ್ ಯಾವುದಿಲ್ಲ. ಪ್ರೈಸ್, ಪೆಟ್ರೋಲ್ ಪ್ರೈಸ್, ಫ್ಯೂಯಲ್ ಪ್ರೈಸ್, ಸ್ಯಾಲರಿ, ಬ್ಯಾಂಕ್ ಇಂಟ್ರೆಸ್ಟ್ ಎಲ್ಲ ಮೇಲೆ ಹೋಗಿದೆ. ನಮ್ಮದು ಮಾತ್ರ ಅಲ್ಲೇ ಇದೆ. ಕರೆಕ್ಟ್. ಎಸ್, ನೀವು ಅದರಲ್ಲೇ ಮಾಡಬೇಕು ಅಂತ ಹೇಳಿ ಅವರು ಹಠ. ಇಫ್ ವಿ ಆರ್ ಅ ಚಾರಿಟಬಲ್ ಇನ್ಸ್ಟಿಟ್ಯೂಟ್ ವಿ ವುಡ್ ನಾಟ್ ಹ್ಯಾವ್ ಬಾದರ್ಡ್. ನೌ ವಿ ಆರ್ ಅ ಬಿಸ್ನೆಸ್ ಎಂಟರ್ಪ್ರೈಸ್. ಎಸ್. ಸೊ ಹಾಗಾದರೆ ವೀಕ್ಷಕರು, ನಿಮಗೆ ಏನಾದರೂ ಕರೆ ಮಾಡಲಿಕ್ಕೆ ಅನುಮಾನಗಳಿದ್ದರೆ, ಸಂಶಯಗಳಿದ್ದರೆ, ನೀವು ದಯವಿಟ್ಟು ಕರೆ ಮಾಡಿ ನಿಮ್ಮ ಅನುಮಾನಗಳನ್ನು ಪರಿಹರಿಸ್ಕೊಳ್ಬೋದು. ಖಾಸಗಿ ಆಸ್ಪತ್ರೆಗಳು ನಿಲ್ಲಿಸಿರುವಂಥ ಸೌಲಭ್ಯ ಅಷ್ಟಕ್ಕೆ ಯಾವ ರೀತಿಯಲ್ಲಿ ಸರಿಯಾ ತಪ್ಪ, ನಿಮ್ಮ ಅಭಿಪ್ರಾಯಗಳಿಗೆ ಮುಕ್ತ ಸ್ವಾಗತ ಉಂಟು ಅಂತ ಹೇಳ್ತಾ ಜನಧ್ವನಿಯಲ್ಲೊಂದು ಪುಟ್ಟ ವಿರಾಮದ ಬಳಿಕ ನಾವು ಮತ್ತೆ ಚರ್ಚೆ ಮಾಡ್ತೇವೆ. ಇಸ್ಮಾಲೈಕ ಶೋರೂಮ್ ಮತ್ತು ಎಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. BPL ಕಾರ್ಡ್ನವರಿಗೆ ಮತ್ತು APL ಕಾರ್ಡ್ನವರಿಗೆ ಏನು ಸರ್ಕಾರ ಕೊಡುತ್ತಿರುವಂಥ ಸೌಲಭ್ಯಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯಗಳು, ಅದು ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಒಳ್ಳೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಅಂತೇಳಿ ಆಶ್ವಾಸನೆ ಕೊಡುತ್ತಾ, ಆದರೆ ಆಸ್ಪತ್ರೆಗಳಿಗೆ ಹಣವನ್ನು ಬಿಡುಗಡೆ ಮಾಡದೆ ಸತಾಯಿಸುತ್ತಿರುವಂಥ ರಾಜ್ಯ ಸರ್ಕಾರದ ವಿರುದ್ಧ ಆಸ್ಪತ್ರೆಗಳು ಮಾಡಿರುವಂಥ ಈ ಒಂದು ಧೋರಣೆ ಎಷ್ಟರ ಮಟ್ಟಿಗೆ ನಿಜ ಅಂತೇಳಿ. ಹಾಗಿದ್ರೆ ಸರ್, ನಿಮ್ಮ ಕಾರ್ಡ್ ಮಿಸ್ಯೂಸ್ ಆಗತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಅಥವಾ ನೀವು ಮಿಸ್ಯೂಸ್ ಆಗಿರೋದ್ರಿಂದ ನಿಮ್ಗೊಂದು ರೀತಿಯಲ್ಲಿ ಒಳಗೊಳಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತಗೊಂಡು ಬರ್ತಾರೆ ಕಾರ್ಡ್, ನೀವು ಅದನ್ನು ನೋಡುವಾಗ ಕೊಡಲೇಬೇಕು, ಆದರೆ ಅವರು ಬರುವ ಸ್ಟೈಲ್ ಅಥವಾ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡುವಾಗ ಕೊಡಬಾರ್ದು ಅಂತ ಅನಿಸ್ತದೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಿ ಇದನ್ನೆಲ್ಲ? ಇದನ್ನೇನಾದ್ರು ಹೇಳಿದ್ದೀರಾ ಡಿಮಾಂಡಲ್ಲಿ? ಅಲ್ಲ, ಅದು ರೀಸೆಂಟ್ ಲಾಸ್ಟ್ ಟೈಮ್ ಹೆಲ್ತ್ ಮಿನಿಸ್ಟರ್ ಅವ್ರ ಹತ್ರ ಹೇಳಿದ್ದೇವೆ, ಇದು ಮಿಸ್ಯೂಸ್ ಆಗ್ತಾ ಇದೆ ಅಂತ. ಈಗ ಈ BPL ಕಾರ್ಡ್ ಹಿಡಿದು ಬರೋದು ಇನ್ನೋವಾ ಕಾರ್, ಈ ದೊಡ್ಡ ದೊಡ್ಡ ಕಾರಲ್ಲಿ ಕೆಲವೊಮ್ಮೆ ಅಡ್ಮಿಟ್ ಆಗಿ, ರೆಗ್ಯುಲರ್ ಅಡ್ಮಿಟ್ ಆಗಿ ಮತ್ತೆ ಕಾರ್ಡ್ ಹಿಡ್ಕೊಂಡು ಬರ್ತಾರೆ. ಸೌಲಭ್ಯ ಉಂಟು ಅಂತ ನೋಡಿ, ನಮ್ಮಲ್ಲಿ ಬೋರ್ಡ್ಸ್ ಅದಲ್ಲಿದೆ, ಪೋಸ್ಟರ್ಸ್ ಇದೆ. ಕೆಲವೊಮ್ಮೆ ಅವರು ಬೋರ್ಡ್ ನೋಡಿ ಹೋಗಿ ಅರ್ಧ ಗಂಟೆಯಲ್ಲಿ ಕಾರ್ಡ್ ಮಾಡಿ ಬರ್ತಾರೆ, ಅದಕ್ಕೆ ಸೂಟ್ ಆಗೋದು. ಸೊ ಇಟ್ ಈಸ್ ಮಿಸ್ಯೂಸ್ಡ್ ಕಂಪ್ಲೀಟ್ಲಿ. ಯಾವುದೋ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಐ ವಾಸ್ ಟೋಲ್ಡ್ ದರ್ ಇಸ್ ಮೋರ್ ಕಾರ್ಡ್ಸ್ ಗಿವನ್ ದೆನ್ ಪಾಪ್ಯುಲೇಷನ್ ಆಲ್ಸೋ. ಮೋರ್ BPL ಕಾರ್ಡ್ಸ್, ಅಲ್ಲಿರೋ ಜನಸಂಖ್ಯೆಗಿಂತ ಜಾಸ್ತಿ BPL ಕಾರ್ಡ್ ಕೊಟ್ಟಿದ್ದಾರೆ ಆ ಒಂದು ಜಿಲ್ಲೆಯಲ್ಲಿ. ಹಾಗಿರುವಾಗ ಈಗ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕರ್ನಾಟಕದಲ್ಲಿ ಅವರು ಅಬೌಟ್ 70% ಜನರಿಗೆ BPL ಕಾರ್ಡ್ ಕೊಟ್ಟಿದೆ ಅಂತ ಹೇಳ್ತಾರೆ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಜನ BPL ಲೈನ್ಗಿಂತ ಕೆಳಗಿದ್ದಾರೆ? ಈ ಬಗ್ಗೆ ವೀಕ್ಷಕರ ಕರೆಯನ್ನು ಸ್ವೀಕರಿಸ್ತೇನೆ. ನಮಸ್ಕಾರ. ಹಲೋ, ನಮಸ್ತೆ, ಮಾತನಾಡಿ, ನಿಮ್ಮ ಹೆಸರು ಮತ್ತೆ ಹೇಳಿ. ಉಮೇಶ್ ಅವರೇ, ನಿಮ್ಮ ಪ್ರಶ್ನೆ ಏನಾದಿದ್ರೆ ಕೇಳ್ಬೋದು. ನಿಮ್ಗೇನು ಅನಿಸ್ತಾ ಇದೆ? ನಿಮ್ಗೇನು ನಿಜ ಅಂತ ಅನಿಸ್ತಾ ಇದೆಯಾ? ಹೌದು, ಹಾಂ, ಕರೆಕ್ಟ್, ಹೌದು ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಎಸ್, ಹೌದು 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 ಹೌದು. ಸೊ ನೀವು ಖಾಸಗಿ ಆಸ್ಪತ್ರೆಗಳ ಸಮಸ್ಯೆ ಇದೆ ಅಂತ ಒಪ್ಕೊಳ್ತೀರಿ? ಕರೆಕ್ಟ್ ಕರೆಕ್ಟ್, ಎಸ್ ಎಸ್. ನಮ್ಮ APL ಅವರಿಗೆ ಒಂದು ಸೌಲಭ್ಯ ಉಂಟು ಅಂತ ಅನಿಸ್ತಾ ಇದೆಯಲ್ಲ ಒಂದು. APL ಒಂದು ಕೊಡ್ತಾರೆ ಸರ್. APL ಒಂದು ಸೌಲಭ್ಯ ಇದೆ, ಮಾತ್ರ ಅದು ಎಲ್ಲರಿಗೂ ಅದು ಸೌಲಭ್ಯ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಕೂಡ ನಿಮಗೆ ಪೇಮೆಂಟ್ ಬರ್ತದೆ. ಹಾಗಾಗಿ APL ಆ ಸ್ಕೀಮ್ನ ಬಗ್ಗೆ ತಗೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಹೌದು, ಕರೆಕ್ಟ್, ಹೌದು, ನಿಜ, ಕರೆಕ್ಟ್.
ಆಸ್ಪತ್ರೆಯವರಿಗೆ ದೂರ ಆಗ್ತಾರೆ. ಹೌದು. ಅವರು ಸರಿ ಟ್ರೀಟ್ ಮಾಡುದಿಲ್ಲ, ಹಾಗೆ ಅವರು ಹಣ ಬರದಿದ್ದರೆ ಹೇಗೆ ಟ್ರೀಟ್ ಮಾಡುದು? ಕರೆಕ್ಟ್ ಕರೆಕ್ಟ್. ಎಸ್, ಓಕೆ. ನೀವು ನಮ್ಮ ಜಿಲ್ಲೆಯವರು ತುಂಬ ಒಳ್ಳೆ ಅರ್ಥ ಮಾಡಿಕೊಳ್ತಾರಂತ ಅಂದ್ಕೊಂಡೆ. ತುಂಬ ಖುಷಿ ಆಯ್ತು ನನಗೆ. ಯಾಕಂತ ಹೇಳಿದರೆ ಪ್ರತಿ ಸಲ ಇಂಥ ವಿಷಯಗಳು ಬಂದಾಗ ಆಸ್ಪತ್ರೆಯನ್ನು ಬೈಯೋದೇ ಜಾಸ್ತಿ ಜನ. ಅದರಲ್ಲಿ ಕೂಡ ಕೆಲವರು ಸ್ವಲ್ಪ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ ಓಕೆ ವೆಲ್. ಸೊ ಅದನ್ನು ನಾವು ಮಾತಾಡ್ತಾ ಇದ್ವಿ, ರಿವೈಸ್ ಮಾಡದೆ 6-7 ವರ್ಷ ಆಯಿತು ಅಂತೇಳಿ. ನೀವು ಹೇಳ್ತಾ ಇದ್ರ ಪ್ರತಿ ಬಾರಿ? ಹೇಳ್ತಾ ಇದ್ದೀವಿ. ನಾವು ಆ ಕಮಿಟಿಯಲ್ಲಿ ಇದ್ವಿ, ನಾನೇ ಖುದ್ದು ನಾನು ಆ ಕಮಿಟಿಯಲ್ಲಿದ್ದೆ. ಕರೆಕ್ಟ್. ನಮಗೆ ನನ್ನ ಸ್ಪೆಷಾಲಿಟಿ ಬಗ್ಗೆ ರೇಟ್ ಫಿಕ್ಸ್ ಮಾಡಲಿಕ್ಕೆ ಹೇಳಿದರು. ನಾವು ರೇಟ್ ಫಿಕ್ಸ್ ಮಾಡಿ ಎಲ್ಲ ಆಸ್ಪತ್ರೆ ಜೊತೆ ಅಂತ ಹೇಳಿದ್ರೆ, ನಾವು ಒಂದು ಗೌರ್ಮೆಂಟ್ ಆಸ್ಪತ್ರೆ, ಒಂದು ಸಣ್ಣ ಒಂದು ಊರಿನ ಆಸ್ಪತ್ರೆ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅವರದ್ದೆಲ್ಲ ಒಟ್ಟು ಸೇರಿಸಿ ನಾವು ಒಂದು ಕನ್ಸೆನ್ಸಿಗೆ ಬಂದು ಇದಕ್ಕೆ ಈ ಒಂದು ಪ್ರೊಸೀಜರ್ಗೆ ಇಷ್ಟೊಂದು ಮಿನಿಮಮ್ ನಮಗೆ ಚಾರ್ಜ್ ಬರಬೇಕು ಅಂತ ನಾವೊಂದು ರೇಟ್ ಫಿಕ್ಸ್ ಮಾಡಿ ಕೊಟ್ಟಿದ್ವಿ. ನಾವು ಸಾಧಾರಣ ಒಂದು ತಿಂಗಳು ಇದರ ಬಗ್ಗೆ ಕೆಲಸ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ, ಹಾಗೆ ನನ್ನ ತರವೇ 6 ಬೇರೆ ಬೇರೆ ಕಮಿಟಿಗಳನ್ನು ಫಾರ್ಮ್ ಮಾಡಿದ್ರು. ನಾವು ಕೊಟ್ಟದ ರೆಕಮೆಂಡೇಶನನ್ನು ಅವ್ರು ತಗೊಳ್ಳೇ ಇಲ್ಲ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿ ನಾವು ಬಂದ ಮೇಲೆ ಆ ರೇಟನ್ನು ಅದಕ್ಕಿಂತ ಅರ್ಧಕ್ಕೆ ಇಳಿಸೋದು ಹಾಗೆ ಮಾಡಿ ಕೊಟ್ಟಿದ್ದಾರೆ. ನಮಗೆ ಯಾರದಕ್ಕೆ ಇಷ್ಟ ತನಕ ನಮ್ಮ ಮಾತಿಗೆ ಯಾರು ಬೆಲೆ ಕೊಡುವವರೇ ಇರಲಿಲ್ಲ, ಅದಕ್ಕೆ ಒಂದು ಆಶ್ಚರ್ಯ ಕೊಡುವವರೇ ಇರಲಿಲ್ಲ. ನೀವು ಇಷ್ಟು ವೈದ್ಯರಿಗೆ ಇಷ್ಟು ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತಾದರೆ ಬಹುಶಃ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಡಿಮಾಂಡ್ ತೆಗೆದುಕೊಂಡು ಹೋದರೆ ಬಹುಶಃ ಒಳಗೆ ಬರಲಿಕ್ಕೆ ಬಿಡ್ತಾ ಇಲ್ವೇನೋ. ಅದೇ ನಾನು ಹೇಳಿದ್ನಲ್ಲ, ಆಗ ನಾವು ಒಂದು ಮೀಟಿಂಗಲ್ಲಿ ನಾವು ಮಂಗಳೂರಿನ ಆಸ್ಪತ್ರೆಯವರು ಒಂದು ರಿಕ್ವೆಸ್ಟ್ ನಾವು ಈಗ ಮಾಡಿದಾಗ, ನೀವು ಹೊರಗೆ ನಡೀರಿ ಅಂತೇಳಿ ನಮ್ಮನ್ನು ಎಲ್ಲ ಇದರ ಮುಂದೆ ಹೇಳಿದ್ದಾರೆ, ಹೊರಗೆ ನಡೀರಿ ಅಂತ. ನಾವೆಲ್ಲ ಮಂಗಳೂರಿನ ಆಸ್ಪತ್ರೆಯವರು ಹೊರಗೆ ಬಂದ್ವಿ ಆಮೇಲೆ. ಹಾಗೆ ಎಸ್, ಹಾಗಿದೆ. ಯಾಕೆ ರಿವೈಸ್ ಮಾಡ್ಲಿಕ್ಕೆ ಒಪ್ತಿಲ್ಲ ಅಂತ ಅನಿಸ್ತದೆ ಅಜ್ಮಲ್ ಅವರಿಗೆ? ಅಲ್ಲ, ನಾನು ಹೇಳಿದಾಗೆ ಲೈಕ್ ಈ ಒಂದು ಕಾಲೇಜ್ ಸೈಡ್ ಇಟ್ಸ್ ಅ ವೋಟ್ ಬ್ಯಾಂಕ್ ಇದು, ಅದರಲ್ಲಿ ಅವರಿಗೆ ಜೆನ್ಯೂನ್ ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಚುಲಿ ಇಫ್ ಯು ಆಸ್ಕ್ ಮೀ, ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್, ಇಟ್ ಇಸ್ ನಾಟ್ ಎ ಜೆನ್ಯೂನ್ ಇಂಟ್ರೆಸ್ಟ್. ಈಗ ನಾವು ಯಾವಾಗಲೂ ಹೆಲ್ತ್ ಅಂತಂದರೆ ವಿ ವಾಂಟ್ ಟು ಗಿವ್ ದ ಬೆಸ್ಟ್. ಈಗ ಅವರಲ್ಲಿ ಹೇಳ್ತಾ ಯಾವುದು ಚೀಪೆಸ್ಟ್ ಇದೆ ಅದು ಹಾಕಿ ಅಂತ. ಈಗ ಒಂದು ಕಾರ್ಡಿಯಕಲ್ಲಿ ಯಾವುದು ಚೀಪೆಸ್ಟ್ ಸ್ಟೆಂಟ್ ಇದೆ ಅದು ಹಾಕಿ ಅಂತ ಹೇಳ್ತಾರೆ. ಅದರಲ್ಲಿ ಡೆಫಿನೆಟ್ ಕಾಂಪ್ಲಿಕೇಶನ್ಸ್ ಇರ್ತದೆ. ಹೊರಗೆ ನೋಡುವಾಗ ಮಾತ್ರ ಒಳ್ಳೆ ಸೌಲಭ್ಯ ಕೊಡಿ ಅಂತ ಹೇಳ್ತಾರೆ, ಮಾಡ್ತಾರೆ ಅಂತ. ಬಟ್ ಡೀಟೇಲ್ಸ್ ಅಲ್ಲಿ ಹೋದ್ರೆ ಯು ಪುಟ್ ದ ಚೀಪೆಸ್ಟ್ ಸ್ಟೆಂಟ್ ಬೇರೆ ಅದು ಹಾಕಿದ್ರೆ ಅದರದ್ದು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಮೇ ಬಿ ಹ್ಯಾವ್ ಟು ರೀಡೂ ದ ಹೋಲ್ ಥಿಂಗ್, ಇದೆಲ್ಲ ಇರುತ್ತೆ. ಸೊ ಇಫ್ ಯು ಜೆನ್ಯೂನ್ಲಿ ಇಂಟ್ರೆಸ್ಟ್ ಇದ್ರೆ ಯು ಡೂ ದ ಬೆಸ್ಟ್ ಫಾರ್ ದ ಪೇಷಂಟ್ ಅಲ್ಲ. ಈಗ ಕಾಸ್ಟ್ ಕಟ್ ಮಾಡಿದ್ರೆ ಕ್ವಾಲಿಟಿ ಕೂಡ ಕಮ್ಮಿ ಆಗ್ತದೆ. ಕ್ವಾಲಿಟಿ ಕಮ್ಮಿ ಆಗಿಬಿಟ್ಟು ಪೇಷಂಟ್ ಸೇಫ್ಟಿ ಕಾಂಪ್ರಮೈಸ್ ಆಗ್ತದೆ. ಅವ್ರು ಏನು ಹೇಳೋದು ಅಂತ ಹೇಳಿದ್ರೆ, ಸಿಂಪಲ್ ವರ್ಡ್ ಅಲ್ಲಿ ಹೇಳಿದ್ರೆ, ಅವ್ರು ನೀರು ಕೇಳಿದಲ್ಲ, ನೀವು ನೀರು ಕೊಡಿ. ನೀವು ಬಿಸಿ ಕಾಯಿಸಿದ ನೀರು ಕೊಡ್ತೀರಾ, ಬಿಸ್ಲರಿ ವಾಟರ್ ಕೊಡ್ತೀರಾ, ಅಥವಾ ನೀವು ಇನ್ನೊಂದು ಕೊಡ್ತೀರಾ, ಒಳ್ಳೆ ನೀರು ಕೊಡ್ತೀರಾ, ನಮಗೆ ಬೇಡ, ನಿಮ್ಗೆ ನೀರು ಕೊಡಿ ಆ ಥರ. ನಮ್ಗೆ ಆಗಲ್ಲ. ನಮಗೆ ಪೇಷಂಟ್ ಸೇಫ್ಟಿಯನ್ನು ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳಿಗೂ ನಮಗೆ ಒಂದು ಸ್ಟ್ಯಾಂಡರ್ಡ್ ಅಂತ ಇದೆ. ಈ ಒಂದು ಪರ್ಟಿಕ್ಯುಲರ್ ಸ್ಟೆಂಟ್ ಅಥವಾ ಏನೇ ಒಂದು ಇಂಪ್ಲಾಂಟ್ ಆಗಲಿ, ಅದು ಒಂದು ದೊಡ್ಡ ಮೊತ್ತದ್ದು ಸಿಗ್ಬೋದು, ಸಣ್ಣದು ಸಿಗ್ಬೋದು. ಏನೇ ಇದು ಕೂಡ ಅದಕ್ಕೆ ಕಾಸ್ಟ್ ಯಾಕಿದೆ ಅಂತ ಹೇಳಿದ್ರೆ, ಅದರ ಹಿಂದಿನ ಟೆಕ್ನಾಲಜಿ ಬಗ್ಗೆನ ಅಥವಾ ಸೊಫಿಸ್ಟಿಕೇಶನ್ ಬಗ್ಗೆನ ಅದರ ಕಾಸ್ಟ್ ಇರ್ತದೆ. ಚೀಪ್ ಅಂತ ಹೇಳಿದ್ರೆ ಅದು ಚೀಪೇ ಇರುತ್ತೆ. ದೇರ್ ಇಸ್ ನಥಿಂಗ್ ಕಾಲ್ಡ್ ಚೀಪ್ ಅಂಡ್ ಬೆಸ್ಟ್. ಅವರು ಹೇಳ್ತಾರ ಚೀಪ್ ಇದು ಕಡಿಮೆ ರೇಟ್ ಇದೆ, ಅವರು ಸ್ಪೆಸಿಫೈ ಮಾಡಿದ್ದಾರೆ ಇದೇ ಪರ್ಟಿಕ್ಯುಲರ್ ಸ್ಟೆಂಟ್ ನೀವು ಹಾಕಬೇಕು ಅಂತ. ಅಂದ್ರೆ ಆರೋಗ್ಯ ಮುಖ್ಯ ಅಲ್ಲ, ಅವ್ರಿಗೆ ಪೋಸ್ಟರ್ ಅಲ್ಲಿ ಅವರ ಹೆಸರು ಬಂದ್ರೆ ಮುಖ ಬಂದ್ರೆ ಸಾಕು ಅಂತ. ಸ್ಟೆಂಟ್ ಹಾಕಬೇಕು, ಈ ತರದ್ದು ಸ್ಟೆಂಟ್ ಹಾಕ್ಬೇಕು ನೀವು, ಇದಕ್ಕಿಂತ ಕಾಸ್ಟ್ಲಿ ಸ್ಟೆಂಟ್ ಹಾಕಬಾರ್ದು. ಎಷ್ಟೋ ಪೇಷಂಟ್ಗಳು ಬಂದು ಹೇಳ್ತಾರೆ, ನಮಗೆ ಒಳ್ಳೆ ಸ್ಟೆಂಟ್ ಹಾಕಿ, ನಮ್ಗೆ ಈ ಸ್ಟೆಂಟ್ ಹಾಕಬೇಡಿ. ನಮಗೆ ಕೈ ಕಟ್ಟಿ ಕೂತ್ಕೊಳ್ಬೇಕು. ನಾವು ಹೇಳಬೇಕು, ಇಲ್ಲ ನಮಗೆ ಇದೇ ಸ್ಟೆಂಟ್ ನಮಗೆ ಹಾಕ್ಲಿಕ್ಕೆ ಹೇಳಿದ್ದಾರೆ, ನಮ್ಗೆ ಇದಕ್ಕಿಂತ ಜಾಸ್ತಿ ಇದು ಹಾಕ್ಲಿಕ್ಕೆ ಆಗೋದಿಲ್ಲ. ಕಾಂಪ್ಲಿಕೇಶನ್ ಬಂದಾಗ ಏನು ಮಾಡಬೇಕು? ಇದ್ರ ಬಗ್ಗೆ ಕಾಂಪ್ಲಿಕೇಶನ್ ಬಂದಾಗ ಕೂಡ ಅದನ್ನು ಆಸ್ಪತ್ರೆಯವರೇ ಬರೆಸ್ಬೇಕು. ಕಾಂಪ್ಲಿಕೇಶನ್ಗೆ ಅವರು ಕೊಡೋದಿಲ್ಲ. ಹೌದು, ಅದು ಫ್ರೀ ಮಾಡಬೇಕು ನಾವು, ಅದಕ್ಕೆ ಗವರ್ಮೆಂಟ್ ಪೇಮೆಂಟ್ ಮಾಡೋದಿಲ್ಲ. ಅದು ನಿಮ್ಮ ತಪ್ಪಿಂದ ಅಂತ ಹೇಳ್ತಾರೆ. ಆಗ ಏನಾಗ್ತದೆ, ಕೆಟ್ಟ ಹೆಸರು. ಈಗ ಒಂದು ಪೇಷಂಟಿಗೆ ಆಂಜಿಯೋಪ್ಲಾಸ್ಟಿ ಆಗಿ ಸ್ಟೆಂಟ್ ಬ್ಲಾಕ್ ಆಯಿತು, ಕೆಟ್ಟ ಹೆಸರು ಆಸ್ಪತ್ರೆಗೆ, ಆ ಮಾಡಿದ ಡಾಕ್ಟ್ರಿಗೆ. ಯಾರಿಗೋಸ್ಕರ? ನಾವು ಇಲ್ಲದಿದ್ದರೆ ಅದನ್ನು ಹಾಕ್ತಾ ಇರಲಿಲ್ಲ. ಈಗ ಆಗಿರೋದ್ರಿಂದ ಅದು ಆ ಆಸ್ಪತ್ರೆಗೆ ಹೋಗಿ ಆ ಡಾಕ್ಟ್ರು ಆ ಥರ ಮಾಡಿರೋದ್ರಿಂದ ನಮಗೆ ಬ್ಲಾಕ್ ಆಯಿತು ಅಂತ.
ಆಮೇಲಿಂದ ಅವ್ರಿಗೆ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ನೆಕ್ಸ್ಟ್ ಏನಾದ್ರು ಸರ್ಜರಿ ಮಾಡಬೇಕಿದ್ರೆ ಅದು ನೀವು ಫ್ರೀ ಮಾಡಿ ಅಂತ. ಸೊ ಇದು ನಮಗೆ ಎರಡೆರಡು ಸೈಡಿಂದ ಹೊಡ್ತತ್ತೆ. ಹೌದು, ಬಿಸಿ ತುಪ್ಪ ನುಂಗ್ಲುಕ್ಕಲ್ಲ ಉಗುಳುಕ್ಕಲ್ಲ ಹಾಗಾಗಿದೆ. ನಾನು ಅದೇ ಹೇಳಿದೆ, ವಿ ಆರ್ ದ ಡಬಲ್ ಪೀಪಲ್. ನಮಗೆ ಚಕ್ರ ಬಡ್ಡಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಟ್ಯಾಕ್ಸ್ ನಾವು ಕಟ್ತಾ ಇದ್ದೇವೆ, ಆ ಟ್ಯಾಕ್ಸ್ ಪುನಃ ಇದು ಯೂಸ್ ಆಗಿ ನಮಗೆ ಡಿಡಕ್ಷನ್ ಆಗಿ ಬರ್ತದೆ. ಈಗ ESI ನಾನು ಹೇಳಿದಾಗೆ ಆಲ್ ದೀಸ್ ಆರ್ ನಮಗೆ ಡಬಲ್ ಇಫೆಕ್ಟ್ ಇದು ಹೆಲ್ತ್ ಕೇರ್ ಇಂಡಸ್ಟ್ರಿಗೆ. ಎಸ್, ಹಾಗಿದ್ರೆ ಈಗ ಸರ್ಕಾರ 1 ತಿಂಗಳ ಟೈಮ್ ಕೊಡಿ ಎಲ್ಲ ಪೇಮೆಂಟ್ ಮಾಡ್ತೇವೆ ಅಂತ ಹೇಳಿದರೆ ನೀವು ನಂಬುವ ಸ್ಥಿತಿಯಲ್ಲಿ ಇಲ್ಲ ಅಂತ ಅಂದ್ಕೊಳ್ಬೇಕಾ ಸರ್ಕಾರವನ್ನು? ನಮ್ಮ ಪ್ರೆಸೆಂಟ್ ಸಿಚುವೇಶನಲ್ಲಿ ನಂಬಲಿಕ್ಕಿಲ್ಲ. ಹಾಗಿದ್ರೆ ನೀವು ಟ್ರೀಟ್ಮೆಂಟ್ ಕೊಡುವುದಿಲ್ಲ, ಅವರ ಹಣ ಬಿಡುಗಡೆ? ಯಾಕಂದ್ರೆ ಅವರೇನು ಈಗ ದೇ ಹ್ಯಾವನ್ ಕಮ್ ಫಾರ್ವರ್ಡ್ ಇದು ಕಾಂಕ್ರೀಟ್ ಇದಲ್ಲ. ಎಲ್ಲರಿಗೆ ಹೇಳಿದಾಗ ನಾವು ಮಾಡ್ತೇವೆ ಅಂತ ಹೇಳಿದ್ದೇವೆ, ಅದೆಲ್ಲಿಯಾದ್ರೂ ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ. ಹೇಳಿದ್ರೆ ಈಗ ನಾವು ಹೇಳ್ತೇವೆ, ಅವರು ಹೇಳ್ತಾರೆ ನೀವು ಸ್ಟಾರ್ಟ್ ಮಾಡಿ ನಾವು ಕೊಡ್ತೇವೆ ನಮ್ಮನ್ನು ನಂಬಿ ಅಂತೇಳಿ. ಆದರೆ ನೀವು ಸ್ಟಾರ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ನೀವು ನಮ್ಮ ಮೇಲೆ ನಂಬಿಕೆ ಇಲ್ಲ, ನಾವು ನಮ್ಮ ರೂಟನ್ನು ನಾವು ನೋಡ್ತೇವೆ ಅಂತ ಅವರು ನಿನ್ನೆ ಆರೋಗ್ಯ ಸಚಿವರು ಹೇಳಿದ್ದಾರೆ. ಕರೆಕ್ಟ್. ಈಗ ನಾವು ಹೇಳೋದಿಷ್ಟೇ, ನಾವು ಏನು ಒಂದು ದಿವಸ ಮೊದಲು ಹೇಳಿ ನಿಲ್ಲಿಸಿದ್ದಲ್ಲ, 2 ತಿಂಗಳಿಂದ 3 ತಿಂಗಳಿಂದ ನಾವು ಹೇಳ್ತಾನೆ ಇದ್ದೀವಿ, ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೀವಿ. ಯಾಕೆ ಲಾಸ್ಟ್ ಮಿನಿಟ್ ಬೆಂಕಿ ಬೀಳೋ ತನಕ ಕಾಯೋದು? ಮೊದಲೇ ಇದನ್ನು ಸಾಲ್ವ್ ಮಾಡಬಹುದಿತ್ತಲ್ಲ. ನಾನು ಮೊದಲೇ ಹೇಳಿದಾಗೆ ಇದು 200 crores ರಿಲೀಸ್ ಮಾಡೋದೇನು ದೊಡ್ಡ ಸಂಗತಿ ಅಲ್ಲ. ಒಂದು ಸಣ್ಣ ಒಂದು ನಮ್ಮ ರೋಡ್ ಕ್ರಿಯೇಟ್ ಮಾಡಲಿಕ್ಕೂ 200 ಕೋಟಿ ರಿಲೀಸ್ ಮಾಡ್ತಾರೆ. ಹಾಗಾಗಿ ಒಂದು ಪೇಷಂಟಿಗೆ, ಒಂದು ಪುವರ್ ಪೇಷಂಟ್ಸದ್ದು ಹೆಲ್ತ್ ಕೇರ್ ನಾವು ಟೇಕ್ ಕೇರ್ ಮಾಡಿದಾಗ 200 ಕೋಟಿ ರಿಲೀಸ್ ಮಾಡಲಿಕ್ಕೆ 15 ದಿವಸ ಬೇಕಾ? ಅದಕ್ಕೆ ಯಾಕೆ ಹಿಂದೆ ಮುಂದೆ ನೋಡಬೇಕು? ಸೊ ನಿಮ್ಮನ್ನು ಅವರು ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳಿಕ್ಕೆ ಏನು ಕಾರಣ ಅಂತ ನಿಮ್ಗೆ ಅನಿಸ್ತಾ ಇದೆ? ಸಾಫ್ಟ್ ಟಾರ್ಗೆಟ್ಸ್. ಯಾಕಂದ್ರೆ ನೋಡಿ, ಬೇರೆ ಇಂಡಸ್ಟ್ರಿ ಆಗಿ ನಾವು ಅಸೋಸಿಯೇಷನ್ ಈಗ ಫಾರ್ಮ್ ಮಾಡಿದ್ವಿ. ಸೆಕೆಂಡ್ ಮತ್ತೆ ನಮ್ದು ಈ ಪ್ರಾಬ್ಲಮ್ ಆದ ನಂತರ ಸೆಕೆಂಡ್ ಥಿಂಗ್, ಇಷ್ಟು ಟೈಮ್ ತಗೊಂಡಿದ್ದೇವೆ ನಾವು ಅಸೋಸಿಯೇಷನ್ ಮಾಡಲಿಕ್ಕೆಲ್ಲ. ನಾವು ಸಾಫ್ಟ್ ಟಾರ್ಗೆಟ್, ಯಾಕಂದರೆ ಹೆಲ್ತ್ ಕೇರ್ ಅಂದರೆ ಎಲ್ಲ ಈಗ ಯಾರಿಗೆ ಬೇಕಾದರೂ ಒಂದು ಪಂಚಿಂಗ್ ಬ್ಯಾಗ್ ಅಂದರೆ ಹೆಲ್ತ್ ಕೇರ್ ಇಂಡಸ್ಟ್ರಿ. ಈಗ ಟ್ರೀಟ್ಮೆಂಟ್ ಕೊಟ್ಟು ಸರಿಯಾಗದಿದ್ದರೆ ಅದು ನಮ್ಮ ತಪ್ಪು. ಅವರ ಇನ್ನೊಂದು ಅಂದ್ಕೊಂಡಿರ್ಬೋದಾ, ನೀವು ತುಂಬಾ ಲಾಭ ಮಾಡುವಂತ ಕಂಪನಿ ಇಂಡಸ್ಟ್ರಿ ಕೂಡ ಹೌದು, ಸೊ ನಿಮಗೆ ಇಷ್ಟು ಲಾಭ ಆಗ ಒಂದಿಷ್ಟು ಸಪ್ರೇಟ್ ಆಗಿ ತೆಗೆದಿಟ್ರೆ ಏನು ತೊಂದರೆ ಆಗುದಿಲ್ಲ ಅಂತ. ಸೊ ಅದು ಕೂಡ ಇರ್ಬೋದು. ಪರ್ಸೆಪ್ಷನ್ ಎಲ್ಲರಿಗೂ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಲಾಭ ಜಾಸ್ತಿ ಇದೆ ಅಂತ ಹೇಳಿ. ಆದರೆ ಎಲ್ಲ ಇಂಡಸ್ಟ್ರಿ ಥರ ಹೆಲ್ತ್ ಕೇರ್ ಇಂಡಸ್ಟ್ರಿ ಅಲ್ಲ. ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಯಾಕೆ ಕಾಸ್ಟ್ ಜಾಸ್ತಿ ಇದೆ? ಅದರಲ್ಲಿ ಇನ್ವಾಲ್ವ್ಮೆಂಟ್, ಮ್ಯಾನ್ ಪವರ್ ಜಾಸ್ತಿ ಇದೆ, ಅದೇ ಕನ್ಸ್ಯೂಮೇಬಲ್ಸ್ ಆ್ಯಂಡ್ ಡ್ರಗ್ಸ್ ಇದೆ, ಹಾಗಾಗಿ ಕಾಸ್ಟ್, ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಇದೆ. ಈಗ ಒಂದು CT ಸ್ಕ್ಯಾನ್, ಅಮೆರಿಕದಲ್ಲಿರುವಂಥ ಬೆಸ್ಟ್ CT ಸ್ಕ್ಯಾನ್ ಮೆಷಿನ್ ಮಂಗಳೂರಲ್ಲಿ ಇರ್ಬೋದು. ಅಮೆರಿಕದಲ್ಲಿ ಅದಕ್ಕೆ ಅಷ್ಟೇ ಎಷ್ಟು ಡಾಲರ್ ಕೊಡ್ತಾರೆ, ಅಷ್ಟೇ ಡಾಲರ್ ನಾವು ಇಂಡಿಯಾದಲ್ಲಿ ಕೊಡ್ತೇವೆ, ಡ್ಯೂಟಿ ಕಟ್ತೇವೆ. ಆದರೆ ಅಮೆರಿಕದಲ್ಲಿ ಆ ಒಂದು CT ಸ್ಕ್ಯಾನ್ ಮಾಡಲಿಕ್ಕೆ ಅವನಿಗೆ 1 ಲಕ್ಷ ರೂಪಾಯಿ ಆದರೆ, ನಮ್ಮ ಮಂಗಳೂರಲ್ಲಿ ಆ CT ಸ್ಕ್ಯಾನ್ ಮಾಡಲಿಕ್ಕೆ ಅವನಿಗೆ 1,500,000. ಆಗ ನಮಗೆ ಇಕನಾಮಿಕ್ಸ್ ಹೇಗೆ ವರ್ಕೌಟ್ ಆಗ್ತದೆ? ಈಗ ಸೇಮ್ ನಾನು ಹೇಳೋದಾದರೆ, ನಮ್ಮ ಕಾರ್ಡಿಯಾಕ್ ಪ್ರೊಸೀಜರ್ಸ್ ಕ್ಯಾತ್ ಲ್ಯಾಬ್ ಅಂದರೆ ನಮ್ದು ಇಲ್ಲಿ ಎಷ್ಟು 1 ಲಕ್ಷನೂ, ಮಿಡ್ಲ್ ಈಸ್ಟ್ಲಿ ಅದು 10 ಲಕ್ಷ. ಆದರೆ ಕೆಲವು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರ್ತವೆ, ನಿಮ್ಮದು ಪ್ರೈಸ್ ಲಿಸ್ಟ್ ಹಾಕಬೇಕು, ನೀವು ಒಟ್ಟರಾಶಿ ಸುಲಿತೀರಿ, ಒಮ್ಮೆ ಅಡ್ಮಿಟ್ ಆದರೆ ಇಷ್ಟು ಅಂತ ಬಿಲ್ ಲೆಕ್ಕ ಸಿಗೋದಿಲ್ಲ. ಈಗ ಪ್ರೈಸ್ ಲಿಸ್ಟ್ ಎಲ್ಲ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆಯಲ್ಲಿ ಪ್ರೈಸ್ ಲಿಸ್ಟ್ ಇದೆ, ಡಿಸ್ಪ್ಲೇ ಮಾಡ್ತಾರೆ. ಈಗ ಎಲ್ಲ ಆಸ್ಪತ್ರೆಗಳ ಬಿಲ್ಲಿಂಗ್ ಸಿಸ್ಟಮ್ ಕಂಪ್ಯೂಟರೈಸ್ಡ್ ಬಿಲ್ಲಿಂಗ್ ಸಿಸ್ಟಮ್. ನಾವಾಗಲಿ ಇವರಾಗಲಿ ಕೂತ್ಕೊಂಡು ಬಿಲ್ಲಿಂಗ್ ಮಾಡೋದಲ್ಲ, ಪಾಯಿಂಟ್ ಆಫ್ ಸರ್ವಿಸ್ ಆಗುತ್ತೆ ಅದ್ರ ಮೇಲೆ ಬಿಲ್ಲಿಂಗ್ ಆಗ್ತದೆ. ಯಾವುದೇ ಈಗ ಆಸ್ಪತ್ರೆಯಲ್ಲಿ ಹೋಗಿ ನಾವು ಒಂದು ಏನಾದರೂ ಬೇರೆ ಒಂದು ಹೋಟೆಲ್ಗೆ ಹೋಗಿ ನಾವು ಕೂತಾಗೆಲ್ಲ ಒಂದು ಪೇಷಂಟ್ ಬರ್ಬೋದು. ಈಗ ಒಂದು ಹರ್ನಿಯಾ ಸರ್ಜರಿ ಅಂತ ಬಂದು ಸರಿಯಾಗಿ ಎಲ್ಲ ಹೋದರೆ ಅವ್ರಿಗೆ ಎಷ್ಟು ಸ್ಪೆಸಿಫೈ ಆಗಿರುತ್ತೆ ಬಿಲ್, ನಾವು ಶೆಡ್ಯೂಲ್ ಆಫ್ ಚಾರ್ಜಸಲ್ಲಿ ಹೇಳಿರ್ತೀವಿ, ಅಷ್ಟೇ ಅಮೌಂಟ್ ಆಗುತ್ತೆ. ಬಟ್ ನಾವು ಅವರೊಂದು ಈಗ ಒಂದು ಕಾರ್ಡಿಯಾಕ್ ಕೇಸಿಗೆ ಅಡ್ಮಿಟ್ ಆಗ್ತಾರೆ, ಅವರಿಗೆ ಡಯಾಬಿಟಿಸ್ ಇರ್ಬೋದು, ಡಯಾಬಿಟಿಸ್ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಅವ್ರದ್ದು ನಾವು ಯಾಕೆ ಇದೆಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಕಾಸ್ಟ್, ಈಗ ಬೈ ಪ್ರಾಡಕ್ಟ್ಸ್ ಜಾಸ್ತಿ, ಬೈ ಪ್ರಾಡಕ್ಟ್ ಮತ್ತು ಸೇಫ್ಟಿ ಆಫ್ ದ ಪೇಷಂಟ್. ಈಗ ನಾಳೆ ಏನಾದರೂ ಹೆಚ್ಚು ಕಮ್ಮಿ, ಈಗ ಏನಾಗಿದೆ ಎಲ್ಲರಿಗೂ ಅದರ ಬಗ್ಗೆ ಅರಿವು ಇದೆ. ಸೊ ಒಂದು ಈಗ ಸರ್ಜರಿಗೆ ಲಾಸ್ಟ್ ಟೈಮ್ ಒಂದು ಇದು ಬಂತು,
ಜ್ವರ ಆಗಿ ಡೆಂಗಿ ಫೀವರ್ ಆಗಿ ಇಷ್ಟು ಬಿಲ್ ಆಗಿದೆ ಅಂತ. ಡೆಂಗ್ಯೂ ಫೀವರ್ ಆಗಿ ಅದಕ್ಕೆಲ್ಲ ಟೆಸ್ಟ್ ಮಾಡಬೇಕು, ಎಲ್ಲನೂ ನೋಡ್ಬೇಕಂತ ಹೇಳಿದ್ರೆ ಅದಕ್ಕೆ ಕಾಸ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಮಾತ್ರ ಪ್ರತಿಯೊಂದು ಸರ್ವಿಸಸ್ ಹಾಸ್ಪಿಟ್ಲಲ್ಲಿ ಏನು ಸರ್ವಿಸ್ ಆಗಿ, ಒಂದು ಸಣ್ಣ ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಒಂದು ದೊಡ್ಡ ಸರ್ಜರಿ ಆಗಲಿ, ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ ಕೂಡ ಶೆಡ್ಯೂಲ್ ಆಫ್ ಚಾರ್ಜಸ್ ಅಂತ ಇದೆ, ಡಿಸ್ಪ್ಲೇ ಮಾಡ್ತಾರೆ. ಅದನ್ನು ಎನಿ ಟೈಮ್ ಅವ್ರು ಬಂದು ಕೇಳಿದಾಗ ಕೂಡ ಅವ್ರಿಗೆ ನಾವು ತೋರಿಸ್ತೇವೆ ಅವ್ರಿಗೆ. ಹಾಗಾಗಿ ಆ ಪರ್ಸೆಪ್ಷನ್ ಆಸ್ಪತ್ರೆಗೆ ಹೋದರೆ ಅವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ಇನ್ನೊಂದಂದ್ರೆ ಇದು ನಮ್ದು ಹೆಲ್ತ್ ಕೇರ್ ಅಲ್ಲಿ ಇದು ಮೆನು ಕಾರ್ಡ್ ಅಲ್ಲ. ಈಗ ಒಂದು ಐಟಮ್ ಅಲ್ಲಿ ಬರ್ದ್ರೆ ಅದೇ ಅದಕ್ಕೆ ಅಂತ. ಈಗ ಒಂದು ಸರ್ಜರಿ ಹೇಳಿದ್ರೆ ನಾವು 3 ಮಾಡಿದ್ರೆ ಸರ್ಜರಿ ನಮ್ಗೆ 3 ಬೇರೆ ತರನೇ ಇರುತ್ತೆ. ಸೊ ಅಲ್ಲಿ ಬರ್ದದ್ದು ಆಗ್ಬೇಕಂತ ಇಲ್ಲ. ಇದು ನಾವು ಹೋಟೆಲ್ ಅಲ್ಲಿ ಎಲ್ಲ ನೋಡಿ ಅವರು ಸೇನಿಸ್ರು ಮೆನು ಕಾರ್ಡ್ ಆಗಿ ಡಿಸ್ಪ್ಲೇ ಮಾಡಿ ಅಂತ. ಇಟ್ ಇಸ್ ನಾಟ್ ದಟ್ ಕೈಂಡ್ ಆಫ್ ಇಟ್ ಇಸ್ ಇಗ್ನೋರೆನ್ಸ್ ಐ ಥಿಂಕ್ ವಾಟ್ ಮೇಕ್ ದೆಮ್ ಡೂ ದೀಸ್ ಕೈಂಡ್ ಆಫ್ ಸಿಸ್ಟಮ್. ಜನಧ್ವನಿಯಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ವಿರಾಮದ ಬಳಿಕ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ 10 ನಿಮಿಷಗಳ ಅವಧಿಯಲ್ಲಿ ಮುಂದೇನು ಮಾಡಲಿಕ್ಕೆ ಸಾಧ್ಯ ಮತ್ತು ಏನು ಮಾಡ್ತಾರೆ ಆಸ್ಪತ್ರೆಗಳ ಮುಖ್ಯಸ್ಥರು ಅಥವಾ ವೈದ್ಯರು, ಅವರ ಮುಂದಿನ ನಿಲುವೇನು, ಯಾವ ಹಂತದಲ್ಲಿ ಅಥವಾ ಯಾವ ದಿನಾಂಕ ಏನಾದ್ರು ನಿಮಗೆ ಹೇಳ್ತಾರಾ, ನಾವು ಆ ದಿನಾಂಕದಿಂದ ಎಲ್ಲವನ್ನು ಮತ್ತೆ ಪ್ರಾರಂಭಿಸ್ತೇವೆ ಅಂತೇಳಿ ಏನಾದರೂ ಆ ಬಗ್ಗೆ ಆಶಾಕಿರಣ ಮೂಡುವಂಥ ಚಾನ್ಸ್ ಇದೆಯಾ ಅಂತ ಚರ್ಚೆ ಮಾಡ್ತೇವೆ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ಇನ್ ಪ್ರಾಪರ್ಟೀಸ್ ಮಲೈಕಾ ಶೋರೂಮ್ ಮತ್ತು ಎಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಪ್ರೈವೇಟ್ ಆಸ್ಪತ್ರೆಗಳು ನಿಲ್ಲಿಸಿರುವಂಥ ಸರ್ಕಾರಿ ಸೌಲಭ್ಯ ಏನು ನಿಮಗೆ ಸಿಗ್ತಾ ಇತ್ತು, ಅದು ಮೊನ್ನೆ ಸೋಮವಾರದಿಂದ ಸ್ಟಾಪ್ ಆಗಿದೆ. ಸೊ ಯಾವಾಗ ಅದನ್ನು ಅವರು ಮತ್ತೆ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ಏನು ಹೇಳ್ತೀರಿ ಸರ್? ಏನಾದರೂ ಚಾನ್ಸಸ್ ಇದೆಯಾ? ಏನಾದರೂ ನೀವು ಕೂಡ ಕಮಿಟಿಯಲ್ಲಿ ಇದ್ದ ಕಾರಣ ಕೇಳ್ತಾ ಇದ್ದೇನೆ. ಕಮಿಟಿಯಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ ನೀವು ವಹಿಸಬಹುದು. ಒಂದು ವೇಳೆ ನೀವೆಲ್ಲ ಸೇರಿಕೊಂಡು ಸ್ಟಾರ್ಟ್ ಮಾಡುವ ಮತ್ತು ಸಿಕ್ಕಿದ್ದು ಸಿಗ್ಬೋದು ಅಥವಾ ಸಿಗತ್ತೆ, ಏನಾದರೂ ಆ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಜೋಕಾಲೆ ಆಡ್ತಾ ಇದೆಯಾ? ಈಗ ಮುಂಚಿದಾಗೆ ನಾವು ಒಬ್ಬರಲ್ಲ, ಈಗ ಅಸೋಸಿಯೇಷನ್ ದೊಡ್ಡದಾಗಿದೆ ನಾವು ಹೇಳಿದಾಗೆ ಎಲ್ಲರೂ ಕೂಡ ಆದರೂ ಒಂದು ಸಮಾನ ಮನಸ್ಕರಾಗಿ ಚಿಂತನೆ ಮಾಡ್ಬೋದು. ಐ ಥಿಂಕ್ ಈಗ ಜನರಲ್ ಫೀಲಿಂಗ್ ಕಾನ್ಫಿಡೆನ್ಸ್ ಇಲ್ಲ ಸಿಗ್ಬೋದು. ಯಾಕಂದ್ರೆ ಇಷ್ಟು ವರ್ಷ ಆಯ್ತಲ್ಲ ಸಿಕ್ಕದೆ. ಓಕೆ, ಸೊ ಇಟ್ ವಿಲ್ ಟೇಕ್ ಟೈಮ್. ಏನಾದರೂ ಆ ಸೈಡಿಂದ ಏನೋ ಪಾಸಿಟಿವ್ ರೆಸ್ಪಾನ್ಸ್ ಬಂದರೆ ಏನು ಬರಬೇಕು ಅಂತ ನಿರೀಕ್ಷೆ ಮಾಡ್ತೀರಿ? ಅವರದೊಂದು ಏನಾದರೂ ಒಂದು ಅಥೆಂಟಿಕ್ ರೆಸ್ಪಾನ್ಸ್, ರಿಟರ್ನ್ ಆರ್ ಇವನ್ ಇಫ್ ದೇ ಮೇಕ್ ನ್ಯೂ ಪ್ರೊವಿಷನ್ ಟು ಸ್ಟಾರ್ಟ್ ಆರ್ ಎಕ್ಸೆಪ್ಟ್. ಈಗ ಇಷ್ಟುವರೆಗೆ ಎಕ್ಸೆಪ್ಟ್ ಮಾಡಲಿಲ್ಲ, ವಿ ವಿಲ್ ಟೇಕ್ ಇಟ್ ಅಪ್ ಅಂತೇಳಿ. ಸೊ ರಿಟರ್ನ್ ಕೊಟ್ಟರೆ ನಂಬುವ ಸ್ಥಿತಿಯಲ್ಲಿ ಇದ್ದೀರಾ ಅಥವಾ ಅದನ್ನು ಕೂಡ ಅವರೊಂದು ಕಾಗದ? ಈಗ ನಾನು ರಿಟರ್ನ್ ಅಂತ ಹೇಳಿದರೆ, ಈಗ ನಾವು ಈ ನಮ್ಮ ಎಗ್ರಿಮೆಂಟ್ ರಿಟರ್ನ್ 1 ಮಂತಲ್ಲಿ ಪೇಮೆಂಟ್ ಬರುತ್ತೆ, ಅದೇ 1 ವರ್ಷ ಬರೋದಿದ್ದು ಮತ್ತೆ ಇನ್ನು ಎಷ್ಟು ರಿಟರ್ನ್ ಅಲ್ಲಿ ನಮಗೆ. ಹಾಗಿದ್ರೆ ಅವರು ಆ ಅಗ್ರಿಮೆಂಟ್ ಅನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಕೋರ್ಟಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಹೋಗ್ಬೋದು, ಲೀಗಲಿ ಬೇಕಿದ್ರೆ ಹೋಗ್ಬೋದು, ಯಾರು ಹೋಗುದಿಲ್ಲ. ಕರೆಕ್ಟ್. ಅಂದ್ರೆ ನಿಮ್ಮ ಅಗ್ರಿಮೆಂಟ್ ಅಲ್ಲಿ 1 ಮಂತ್ ಕೊಡಲೇಬೇಕು ಅಂತ 30 ಡೇಸ್ ಅಲ್ಲಿ ಅವರು ಪೇಮೆಂಟ್ ಮಾಡಬೇಕು. ಸೊ ಅದು ಅವರು ಉಲ್ಲಂಘನೆ ಮಾಡಿದ್ದಾರೆ. ಕೋರ್ಟಲ್ಲಿ ಹೋದ್ರೆ ನ್ಯಾಯ ಸಿಗತ್ತೆ ಅಂತ ಅನಿಸ್ತದೆ? ಸಿಗುತ್ತೆ ನ್ಯಾಯ. ಯಾವಾಗ ಸಿಗುತ್ತೆ, ಎಷ್ಟು ಸಮಯ ಹೋಗುತ್ತೆ? 5-6 ವರ್ಷ ಹೋಗ್ಬೋದು. ಅದೇ ತನಕ ನಮಗೆ ಆಲ್ರೆಡಿ ಲಾಸಸ್ ಸಫರ್ ಮಾಡ್ತಾ ಇದ್ದೇವೆ. ಇನ್ನೂ ಜಾಸ್ತಿ ಲಾಸ್ ಮಾಡಿಕೊಂಡು ವಿ ಕೆನಾಟ್ ಬ್ಲೀಡ್ ದಟ್ ಮಚ್. ಆಲ್ರೆಡಿ ಬ್ಲೀಡಿಂಗ್, ಇಂಡಸ್ಟ್ರಿ ಇಸ್ ಬ್ಲೀಡಿಂಗ್. ಎಸ್. ಹಾಗಿದ್ರೆ ಏನು ಪ್ರೆಸೆಂಟ್ ಸ್ಟ್ಯಾಂಡ್? ಹಾಗಿದ್ರೆ ಜನ ಏನಾದ್ರು ನಿರೀಕ್ಷೆ ಮಾಡ್ಬೋದಾ? ಯಾವಾಗಿಂದ ನೀವು ಮತ್ತೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇನ್ನು ಸ್ಪೆಸಿಫಿಕ್ ಡೇಟ್ ನಿಮ್ಮಲ್ಲಿ ಏನಾದರೂ ಫಿಕ್ಸ್ ಆಗಿದೆಯಾ? ಇಲ್ಲ, ವಿ ಆರ್ ವೇಟಿಂಗ್ ಫಾರ್ ದ ಗವರ್ಮೆಂಟ್ ಟು ರೆಸ್ಪಾಂಡ್ ಬ್ಯಾಕ್ ಟು ಅಸ್. ಅದು ಬಂದ ಕೂಡಲೇ ವಿಲ್ ಹ್ಯಾವ್ ಅನದರ್ ಮೀಟಿಂಗ್. ನಮ್ಮ ಈ ಅಸೋಸಿಯೇಷನ್ ಮೀಟಿಂಗ್ ಇಸ್ ಬ್ಯಾಂಗ್ಳೂರ್ FHA. ಸೊ ಒನ್ಸ್ ದೇ ಗಿವ್ ಸಮ್ ಪಾಸಿಟಿವ್ ರೆಸ್ಪಾನ್ಸ್ ಟು our demands, then we will be definitely. ಒಮ್ಮೆ ಕೊಟ್ಟು ಕೂಡ ಇನ್ನೊಂದು 6 ತಿಂಗಳು ಬಿಟ್ಟು ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಅಂತ ವಾರದ್ದು ಅಂತೇಳಿ ಒಂದು ಕ್ಲಾಸ್ ಹಾಕಿದ್ದೇವೆ ನಾವು ಇನ್ನು ಹೇಳಿದ್ದೇವೆ, ನೀವು ಡಿಲೇ ಮಾಡಿದರೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ಕೊಡಬೇಕು ಅಂತ. ಡಿಲೇ ಮಾಡಿದರೆ ಅವ್ರು ಕೊಡ್ತಾರ ಬಿಡ್ತಾರೆ ಗೊತ್ತಿಲ್ಲ. ಈಗಲೇ ಹೇಳಿದಾಗೆ ಅಗ್ರಿಮೆಂಟ್ ಇದೆ 1 ತಿಂಗಳೊಳಗೆ ಕೊಡಬೇಕು ಅಂತ. ನಾಳೆ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ನಮಗೇನು ನಂಬಿಕೆ ಇಲ್ಲ. ನಾವು ಈಗ ಕೇಳಿದಷ್ಟೇ, ನಮ್ಮದು ಯಾವುದು ಬಾಕಿ ಇದೆ ಇಲ್ಲಿ ತನಕದ್ದು ಅದನ್ನೊಮ್ಮೆ ಕೊಟ್ಟು ಬಿಡಿ. ಕೊಟ್ಟುಬಿಟ್ಟು ನಮಗೆ ಈ ನಾವು ಪ್ರೈಸ್ ರಿವಿಷನ್ ಬಗ್ಗೆ ಕೇಳಿದ್ದು ಮತ್ತು ಕೆಲವು ಅಮೆಂಡ್ಮೆಂಟ್ಸ್ ಬಗ್ಗೆ ಕೇಳಿದ್ದು, ಅದನ್ನೊಂದು ಅಮೆಂಡ್ಮೆಂಟ್ ಮಾಡಿಕೊಡಿ, ಆಮೇಲೆ ನಾವು ಕಂಟಿನ್ಯೂ ಮಾಡ್ತೇವೆ. ಹಾಗಿದ್ರೆ ಒನ್ಸ್ ಇನ್ 6 ಮಂತ್ ಇದು ಪ್ರಾಬ್ಲಮ್ ಆಗೇ ಆಗತ್ತೆ ನಂಗೆ ಅನಿಸ್ತದೆ. 100%. ಯಾಕಂದ್ರೆ ESI ಆಗಿದೆ.
ಒಮ್ಮೆ ನಾವು ಸ್ಟಾಪ್ ಮಾಡಿ ಹೋಗುವಾಗ ಅವರು ಬಂದು ಹೇಳಿದಿಲ್ಲ ನಾವು ರಿಲೀಸ್ ಮಾಡ್ತೇವೆ ಅಂತ ಒಂದು ಸಣ್ಣ ಒಂದು 5% ಕೊಟ್ಟು ಸ್ಟಾರ್ಟ್ ಮಾಡಿ ಆಗ ನಮ್ಮವರೆಲ್ಲ ನಂಬಿದ್ದು ನಮ್ಮ ಕಮ್ಯುನಿಟಿ ಡಾಕ್ಟರ್ಸ್ ಕಮ್ಯುನಿಟಿ ಹೆಲ್ತ್ ಕೇರ್ ಕಮ್ಯುನಿಟಿ ನಂಬುದು ಸ್ವಲ್ಪ ಫಾಸ್ಟ್ ಬೇರೆಯವರು. ಓಕೆ, ಸೊ ಸ್ಪೆಷಲಿ ಇದರಲ್ಲಿ ಅವರು ಹೇಳಿದ್ರಲ್ಲ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಅದರ ನಂತರ ನಮಗೆ ಸಿಕ್ಕಲೇ ಇಲ್ಲ. ಈಗ ರೀಸೆಂಟ್ಲಿ ಆಗಿ ಸ್ವಲ್ಪ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗೆ ನೀವೆಲ್ಲ ಒಕ್ಕೂಟ ನಾವು ಸೇರಿಕೊಂಡು ಬೇಡ ನಮಗೆ ಸರ್ಕಾರದ ಗೊಡವೆನೇ ಬೇಡ, ನಾವು ಸೌಲಭ್ಯಗಳನ್ನು ನಮಗೆ ನೀವು ಕೊಡೋದು ಬೇಡ, ನಮಗೆ ನಿಮ್ಮ ಹಣವೂ ಬೇಡ, ಏನೂ ಬೇಡ ಅಂತೇಳಿ ಈಗ ನಿಮ್ಗೆ ಬರುವಷ್ಟು ಹಣವನ್ನು ತೆಗೆದುಕೊಂಡು ನಂತರ ಸೌಲಭ್ಯವನ್ನು ನಾವು ಕಟ್ ಮಾಡ್ತೇವೆ, ನಮಗೆ ಬೇಡ ನಿಮ್ಮ ಸಂಬಂಧ ಅಂತ ಹೇಳಲಿಕ್ಕೆ ಚಾನ್ಸ್ ಇದೆಯಾ? ಮುಂಚೆ ಹೇಳಲಿಕ್ಕೆ ಚಾನ್ಸ್ ಇದೆ, ಮಾತ್ರ ನಮ್ಮದು ಯಾವಾಗಲೂ ನೋಡುವಾಗ 1 ವರ್ಷದ ಪೆಂಡಿಂಗ್ ಇದೆ. ಈಗ ಸ್ಟಾಪ್ ಮಾಡಿದರೆ ಅದು ಬರುವುದಿಲ್ಲ. ನಾವು ಯಾವಾಗಲೂ ಒಂದು ಥ್ರೆಟ್ಟಲ್ಲಿ ಇರೋದು. ಓಕೆ, ಅದಾಗಬೇಕಂತ ನೀವು ಮತ್ತೆ ಪುನಃ ಸರ್ವಿಸ್. ಹೌದು, ಅದು ಸೈಕಲ್ ಹೋಗ್ತಾ ಇದೆ ಹಾಗೆ. ಸೊ ಇವರದ್ದು ಬರುವಾಗ ಇನ್ನೊಂದು ಅದರದ್ದೇ ಅರ್ಧಕ್ಕೆ ಬಂತು, ಪುನಃ ಆಗ ಅರ್ಧ ಎರಡು ಬೇರೆ ಬಂತು ಬಿಲ್ ಹೊಸತು, ಹಾಗೆ ಇದೆ. ಸೊ ಒಂದು ಡೆಡ್ಲೈನ್ ಮಾಡಿಬಿಟ್ಟು ಎಲ್ಲರೂ 100% ಕ್ಲಿಯರೆನ್ಸ್ ಆಗುವ ಪರಿಸ್ಥಿತಿ ಇಲ್ಲ. ಸೊ ಸಿ ಫೈನಲಿ ಹೆಲ್ತ್ ಕೇರ್ ಅಂತ ಹೇಳಿದ್ರೆ ನೀವು ಅದನ್ನ ಸರ್ವಿಸ್ ಅನ್ನು ಕಂಟಿನ್ಯೂ ಮಾಡುವ ಅಗತ್ಯ ಇಲ್ಲ ಅಂತ. ಅಗತ್ಯ ಇಲ್ಲ, ಕರೆಕ್ಟ್. ಈಗ ಏನಂತ ಹೇಳಿದ್ರೆ ಈ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಎಲ್ಲ ಕಡೆ ಇರೋದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್. ಅದು ಸರಿಯಾಗಿ ನಡ್ಕೊಂಡು ಹೋದರೆ ಹೆಲ್ತ್ ಕೇರ್ ಸೆಕ್ಟರ್ ಚೆನ್ನಾಗಿ ನಡೀತದೆ ಎಲ್ಲ ಕಡೆಗೆ. ಈಗ ನಾವು ನಮ್ಮ ದೇಶದಲ್ಲಿ 80% ಆಫ್ ದ ಹೆಲ್ತ್ ಕೇರ್ ಇಸ್ ಪ್ರೊವೈಡೆಡ್ ಬೈ ದ ಪ್ರೈವೇಟ್ ಪ್ಲೇಯರ್ಸ್. ಹಾಗಿರುವಾಗ ಅದರಲ್ಲೂ ಯಾವುದು ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಫಾರ್ ಎಕ್ಸಾಂಪಲ್ ಏಮ್ಸ್ ಇರ್ಬೋದು, ಅಥವಾ ನಮ್ಮ ಕರ್ನಾಟಕದಲ್ಲಿ ಕಿಮ್ಸ್ ಇರ್ಬೋದು, ಇದು ಜಯದೇವ ಇರ್ಬೋದು, ಅಥವಾ ಕಿದ್ವಾಯಿ ಇರ್ಬೋದು, ನಿಮಾನ್ಸ್ ಇರ್ಬೋದು, ಅಲ್ಲಿ ಎಷ್ಟು ಜನರನ್ನು ಲೋಡ್ ತಗೊಳ್ಳಿಕ್ಕೆ ಆಗ್ತದೆ? ಅಲ್ಲಿದು ಅವ್ರಿಗೆ ಎಲ್ಲ ಲೋಡ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಇರಲೇಬೇಕು ಒಂದು ಪ್ರೋಗ್ರಾಮ್ ಚೆನ್ನಾಗಿ ನಡಿಬೇಕಿದ್ರೆ. ಹಾಗೆ ಇದ್ದಾಗ ಅದನ್ನು ಕಾರ್ಡಿಯಲ್ಲಿ ತಗೊಂಡು ಹೋಗೋದ್ರಿಂದ ಇಬ್ಬರಿಗೂ ಬೆನಿಫಿಟ್ ಆಗ್ತದೆ. ಓಕೆ, ನಮಗೂ ಓಕೆ ಪೇಷಂಟ್ ಬರ್ತಾರೆ, ಟರ್ನ್ ಓವರ್ಸ್ ಇರ್ತದೆ, ನಮಗೂ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಕೆಲವು ಸ್ವಲ್ಪ ಪರ್ಸೆಂಟೇಜ್ ಆಫ್ ದ ಪೇಷಂಟ್ಸನ್ನು ನಾವು ಸ್ವಲ್ಪ ಡಿಸ್ಕೌಂಟ್ ರೇಟಲ್ಲಿ ನಾವು ಮಾಡ್ತೇವೆ. ಅದಕ್ಕೆ ನಮಗೇನು ಪ್ರಾಬ್ಲಮ್ ಇಲ್ಲ. ಈಗ ಈ ಗೌರ್ಮೆಂಟ್ ಅಲ್ಲದೆ ನಾವೇ ನಮ್ಮ ಪ್ರೈವೇಟಿಂದ ಎಷ್ಟೋ ಚಾರಿಟಿ ಮಾಡ್ತೇವೆ, ಎಷ್ಟೋ ಡಿಸ್ಕೌಂಟ್ ಮಾಡ್ತೇವೆ. ಯಾಕೆ ನಾವು ಮಾಡ್ತಾ ಇದ್ದೇವೆ ವಿದೌಟ್ ದಿ ಗೌರ್ಮೆಂಟ್ ಹೆಲ್ಪ್ ಆಲ್ಸೋ. ಅದಕ್ಕೇನು ನಮಗೇನು ಗೌರ್ಮೆಂಟ್ ಕೊಡೋದಿಲ್ಲ ಹಿಂದದ್ದು. ಸೆಕೆಂಡ್ ಅಂದರೆ ಇಂಥದ್ದೇ ಇಂಗ್ಲೆಂಡಲ್ಲಿ ಸಹ ಹೆಲ್ತ್ ಕೇರ್ ಇಸ್ ಪ್ರೊವೈಡೆಡ್ ಬೈ ದ ಗೌರ್ಮೆಂಟ್ ಫಾರ್ ಎವ್ರಿಬಡಿ. ಎವ್ರಿ ಇಂಡಿವಿಜುವಲ್ ಗೆಟ್ಸ್ ಪೇಡ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಆಲ್ಸೋ ಆ್ಯಕ್ಚುಲಿ. ಅಲ್ಲಿದ್ದು ಸೇಮ್ ಲೋಡ್ ಜಾಸ್ತಿ ಆಗಿ ಇದರ ಪ್ರೈವೇಟ್ ಹಾಸ್ಪಿಟಲ್ಸ್, ಆದರೆ ಅವರದೆಲ್ಲ ಸಿಸ್ಟಮ್ ಆಗಿ ಹೋಗ್ತಾ ಇದೆ. ದೇ ಸಮ್ ಜೆನ್ಯೂನ್ನೆಸ್ ಬಿಟ್ವೀನ್ ದಿ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ದಿ ಗವರ್ಮೆಂಟ್ ಆ್ಯಂಡ್ ದಿ ಪ್ರೈವೇಟ್ ಹೆಲ್ತ್ ಸರ್ವಿಸ್ ಪ್ರೊವೈಡ್. ಇದು ಅದಲ್ಲ, ಇಟ್ಸ್ ಆಲ್ ಸ್ಟಾಪ್ ಗ್ಯಾಪ್. ಈಗ ನಿನ್ನೆ ಆರೋಗ್ಯ ಸಚಿವರ ಮಾತಿನ ಪ್ರಕಾರ ಕೇಳೋದ್ರೆ, ನೀವು ಕೊಡದಿದ್ರೆ ನಾವು ನಮ್ಮ ದಾರಿ ನಮ್ಗೆ ಗೊತ್ತಿದೆ ನೋಡಿಕೊಳ್ಳಲಿಕ್ಕೆ, ನಾವು ನಮ್ಮ ನಾಗರಿಕರನ್ನು ಉಳಿಸ್ಕೊಳ್ತೇವೆ ಅನ್ನೋದ ಮಾತನ್ನು ಅವರು ಹೇಳಿದ್ದಾರೆ. ಸೊ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆಯಾ ಹಾಗಾದ್ರೆ? ಅಲ್ಲ, ನಾಗರಿಕ ನಾವೇ ನೋಡ್ತಾ ಇರೋದಲ್ಲ, 20% ನೋಡಿ, ಬಾಕಿ 80% ನಾವೇ ನೋಡ್ತಾ ಇದ್ದೇವಲ್ಲ. ಅವರಿಗೆ ಸಾಧ್ಯ ಅಂತ ಅನಿಸ್ತಾ ಉಂಟಾ ಒಂದು ವೇಳೆ ಅವರು? ಅಥವಾ ಅವರಿಗೆ ರಿಯಲ್ ಕಮಿಟ್ಮೆಂಟ್ ಇದ್ದರೆ ಮಾಡ್ತಾರೆ. ಯಾಕಂದರೆ ದೇ ಲುಕ್ ಆಫ್ಟರ್ ದಿಸ್ ಹೋಲ್ ಸಿಚುವೇಶನ್. ಇದೆಲ್ಲ ಟೆಂಪರರಿ ಕಮಿಟ್ಮೆಂಟ್ ಅಕಾರ್ಡಿಂಗ್ ಟು ಮೀ, ಮೈ ಪರ್ಸನಲ್ ಒಪಿನಿಯನ್. ಇಟ್ಸ್ ಆಲ್ಸೋ ಟೆಂಪರರಿ. ಸೊ ದೇರ್ ಇಸ್ ನೋ ಜೆನ್ಯೂನೆಸ್ ಇನ್ ಸಚ್ ಕನ್ಸರ್ನ್. ಇದೆಲ್ಲ ಬಂದು ಹೇಳಿ ಹೋಗಿ. ನಿಮಗೆ ಒಬ್ರು ಯಾರಾದರೂ ಒಬ್ರು ಮಿಡ್ಲ್ ಮ್ಯಾನ್ ಬೇಕಂತ ಅನಿಸ್ತಾ ಉಂಟಾ? ಅಂದರೆ ವಿಶ್ವಾಸ ಬರಲಿಕ್ಕೆ ಸರ್ಕಾರದ ಮೇಲೆ, ಯಾರು ಹೇಳಿದರೆ ನಾಳೆ ಎಲ್ಲ ಆಸ್ಪತ್ರೆಗಳು ಓಕೆ, ಅವರ ಮಾತಿನ ಆಧಾರದ ಮೇಲೆ ನಾವು ಮುಂದೆ ಸರ್ವಿಸ್ ಕೊಡ್ತೇವೆ ಅಂತ ಹಾಗೇನಾದರೂ ಇದೆಯಾ? ಸರ್ಕಾರ ನೀವು ನಂಬ್ತಾ ಇಲ್ಲ? ಅದೇ ಇರುವುದು ಆ ಅಗ್ರಿಮೆಂಟ್ ಅಲ್ಲ. ಆ ಮಿಡಲ್ ಮ್ಯಾನ್ ಇಸ್ ದಟ್ ಅಗ್ರಿಮೆಂಟ್ ನಾವೆಲ್ಲ ಸೈನ್ ಮಾಡಿದ್ದು, ವಿಲ್ ಗೆಟ್ ಪೇಮೆಂಟ್. ಅವರು ಫುಲ್ ಉಲ್ಲಂಘನೆ ಮಾಡಿ ಆಗಿದೆ. ಅದು ಅವರಿಗೆ ಬಹುಶಃ ಅವರಿಗೆ ಒಂದು ಸೈನಿಗೆ ಮಾತ್ರ. ನಾವಿಬ್ರು ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಪ್ರಾಬಬ್ಲಿ ಇದನ್ನು ನಮ್ಮ ಎಲ್ಲರೂ ಮೆಂಬರ್ಸನ್ನು ನಾವು ಕೂತ್ಕೊಂಡು ಜಾಯಿಂಟ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟು ಅದ್ರ ಬಗ್ಗೆ ಒಪಿನಿಯನ್ ತಗೊಳ್ಬೋದು. ಏನು ಈಗ ಅವರು ಅಶ್ಯೂರೆನ್ಸ್ ಕೊಟ್ಟರೆ ನಾವು ಮಾಡ್ಬೋದಾ? ಮಿಸ್ಟರ್ ಎ ಅಥವಾ ಮಿಸ್ಟರ್ ಬಿ ಯಾರಾದರೂ? ಅಲ್ಲ, 183 ಹಾಸ್ಪಿಟಲ್ಸ್ ಇದೆ ಹೂ ಗಿವ್ಸ್ ದಿಸ್ ಸರ್ವಿಸ್. ಓಕೆ, ಸೊ ಇಟ್ಸ್ ನಾಟ್ ಸ್ಮಾಲ್ ನಂಬರ್. ಈಗ ಇಡೀ ಸ್ಟೇಟಲ್ಲಿ 183 ಇದೆ. ಓಕೆ, ಸೊ ಅಷ್ಟು ಮಂದಿ ಮೆಂಬರ್ಸ್ಗಳು ಮೀಟಿಂಗಲ್ಲಿ ಕೂತ್ಕೊಂಡು ಡಿಸೈಡ್ ಆಗಬೇಕು ಅಂತ ಹೇಳಿ ಅವರ ರೆಪ್ರೆಸೆಂಟೇಟಿವ್ಸ್ ಈಗ ಅಸೋಸಿಯೇಷನ್ಸ್ ನಾವು ರೆಪ್ರೆಸೆಂಟ್ ಮಾಡಿ, ದೇ ವಿಲ್ ಹ್ಯಾವ್ ದೇರ್ ರೆಪ್ರೆಸೆಂಟ್. ಓಕೆ, ಹೆಚ್ಚಿನವರದ್ದು ಐಡಿಯಾ ಬಹುಶಃ ನಾವು ಸರ್ಕಾರ ಫುಲ್ ಅಮೌಂಟ್ ಬರೋದನ್ನ ಕೊಡೋದೇ ಬೇಡ ಅಂತ ಉಂಟು. ಹಾಗೆ ಉಂಟು.
ಹಾಗೆ ಎಲ್ಲರೂ ಹಾಗೇ ಈಗಿನ ಪ್ರಕಾರ ಎಲ್ಲರೂ ಹಾಗೆ ಹೇಳ್ತಾ ಇದ್ದಾರೆ. ನಮಗೆ ಫಸ್ಟ್ ನಮ್ಮ ಕಮಿಟ್ಮೆಂಟ್ ಮಾಡಿದ್ದದ್ದು ಅಮೌಂಟ್ ಬರಲಿ, ಆಮೇಲಿಂದ ನಾವು ನೋಡೋಣ. ನಾನು ಹಾಗೆ ಮೊದಲೇ ಹೇಳಿದ ಹಾಗೆ ಈಗ ನಮಗೆ ಮೊನ್ನೆ ರಿಲೀಸ್ ಮಾಡಿದ್ದಾರೆ ಸ್ವಲ್ಪ ಅಮೌಂಟ್, ಮಾಡಲಿಲ್ಲ ಅಂತಲ್ಲ. ಮಾಡಿದ ಅಮೌಂಟಲ್ಲಿ ಈಗ ಅವರೊಂದು ಅಪ್ರೂವಲ್ ಅಮೌಂಟ್ ಅಂತ ಒಂದಿದೆ. ಈಗ ನಾನು ಆಗಲೇ ಹೇಳಿದಾಗೆ ಬೈಪಾಸ್ ಸರ್ಜರಿಗೆ 90,000 ಅಪ್ರೂವಲ್ ಅಮೌಂಟ್ ಅಂತ ಕೊಡ್ತಾರೆ. ನಾವು ಡಿಸ್ಚಾರ್ಜ್ ಮಾಡ್ತೀವಿ, ಅಪ್ರೂವಲ್ ಅಮೌಂಟ್ ಆಗಿದೆ ಅಂತೇಳಿ ಅವರು ಅಪ್ರೂವಲ್ ಕೊಟ್ಟಿರ್ತಾರೆ, 9,000 ಕೊಡ್ತೇವೆ ಅಂತೇಳಿ. ಈಗ ನಿನ್ನೆ ರಿಲೀಸ್ ಮಾಡಿದಾಗ 90,000ದಲ್ಲಿ ಅವರು ಕೊಡೋದು ಖಾಲಿ 70,000 ಅದರಲ್ಲಿ ಕೂಡ. ಹಾಗಾದಾಗ ನಾವು ಏನನ್ನು ನಾವೀಗ ಕೇಳಿದ್ರೆ ನೀವು ಅಪ್ರೂವಲ್ ಮಾಡಿದ ಅಮೌಂಟನ್ನು ನೀವು ಫುಲ್ ಕೊಡೋ ಬದಲು ಅದರಲ್ಲೂ ಕಟ್ ಮಾಡಿ ಕೊಟ್ಟಿದ್ದೀರ. ಈಗ ನಾವು ಒಂದು ಬೈಪಾಸ್ ಸರ್ಜರಿಗೆ ನಮಗೆ ಮೆಟೀರಿಯಲ್ ಕಾಸ್ಟೇ 75,000-80,000 ತನಕ ಖರ್ಚು ಮೆಟೀರಿಯಲ್ ಕಾಸ್ಟ್ ಬರ್ತದೆ. ನಾವು ಈಗ ಒಂದು ಸಣ್ಣ ಊರಲ್ಲಿ ಒಂದು ಸಿಸೇರಿಯನ್ ಸೆಕ್ಷನ್ ಮಾಡಿದರೂ ಕೂಡ ಅವರ ಆಸ್ಪತ್ರೆ ಬಿಲ್ ಒಂದು 60,000-70,000 ತನಕ ಬರ್ತದೆ. ಹಾಗಾಗಿರುವಾಗ ಬೈಪಾಸ್ ಸರ್ಜರಿನಷ್ಟು ಕಾಂಪ್ಲಿಕೇಟೆಡ್ ಸರ್ಜರಿ ನಾವು 90,000ಕ್ಕೆ ಮಾಡಲಿಕ್ಕೆ ಸಾಧ್ಯವಾ? ಓಕೆ, ನಾವು ಕೊನೆಯದಾಗಿ ವೀಕ್ಷಕರಿಗೆ ಇಬ್ಬರು ಏನಂದರೆ ವಿ ಆರ್ ನಾಟ್ ದಿ ಓನ್ಲಿ ಒನ್ ಇನ್ ದಿಸ್. ಈಗ ನಮಗೆ ಸಪ್ಲೈಸ್ ಇರ್ತಾರೆ, ಪೇಮೆಂಟ್ ಮಾಡಬೇಕು. ಅವ್ರದ್ದು ಇಂಪೋರ್ಟರ್ಸ್ ಇರ್ತಾರೆ, ಅವರಿಗೆ ಪೇಮೆಂಟ್ ಮಾಡಬೇಕು. ಇಟ್ಸ್ ಅ ಹ್ಯೂಜ್ ಸೈಕಲ್. ಇಟ್ ಇಸ್ ನಾಟ್ ಜಸ್ಟ್ ವಿ ಹಾಸ್ಪಿಟಲ್ಸ್. ವೆನ್ ಇಟ್ಸ್ ಎ ಹೆಲ್ತ್ ಕೇರ್ ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಪೀಪಲ್. ಎಸ್, ಕೊನೆಯದಾಗಿ ಏನು ಹೇಳ್ತೀರಿ ಇಬ್ಬರು? ಡಾಕ್ಟರ್ ಪ್ರಶಾಂತ್ ಸರ್ ಏನು ಹೇಳ್ತೀರಿ ವೀಕ್ಷಕರಿಗೆ? ತಾಳ್ಮೆ. ಈ ಒಂದು ನಮ್ಮ ಒಂದು ಸ್ಟ್ಯಾಂಡ್ನಿಂದ ಕೆಲವರಿಗೆ ತೊಂದರೆ ಆಗಿರಬಹುದು, ಆಗಿಲ್ಲ ಅಂತ ನಾವು ಹೇಳೋದಿಲ್ಲ. ಕೆಲವರು ರಿಯಲ್ ನೀಡಿ ಪೀಪಲ್ಗೆ ನಾವು ಈ ಸ್ಕೀಮ್ ಸ್ಟಾಪ್ ಮಾಡಿರೋದ್ರಿಂದ ತೊಂದರೆ ಆಗಿರಬಹುದು. ಆದರೆ ನಾವು ಆಸ್ಪತ್ರೆಯವರು ಯಾರು ಅವರನ್ನು ಟ್ರೀಟ್ ಮಾಡೋದಿಲ್ಲ ಅಂತ ಹೇಳಲಿಲ್ಲ. ಎಲ್ಲ ಆಸ್ಪತ್ರೆಯವರು ಕೂಡ ಮುಂದೆ ಬಂದಿದ್ದಾರೆ ಅವರಿಗೆ ಕನ್ಸೆಷನ್ ರೇಟಲ್ಲಿ ಅಂತ ಹೇಳಿದ್ರೆ. ಈಗ ಯಾವುದು ರೇಟ್ ಸರ್ಕಾರ ಕೊಡ್ತಾ ಇದೆ ಆ ರೇಟಿನಗೆ ತಕ್ಕ ಅವ್ರಿಗೆ ಆ ರೇಟಿನಷ್ಟೇ ರೇಟ್ ಕೊಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಬಟ್ ಕ್ಯಾಶ್ಲೆಸ್ ಬೆನಿಫಿಟ್ ನಾವು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲರ ಒಂದು ನಿರ್ಧಾರ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಮ್ಮ ಹೆಲ್ತ್ ಕೇರ್ ಇಂಡಸ್ಟ್ರಿಯಿಂದ ಏನಾದರೂ ತಮಗೆ ತೊಂದರೆ ಆಗಿದ್ದರೆ ನಮ್ಮ ಕಷ್ಟವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಆಸ್ಪತ್ರೆ ನಡೆಸೋದು ನಮ್ಮದು ಮಾತ್ರ ಅಲ್ಲ, ನಮ್ಮ ಆಸ್ಪತ್ರೆಯಿಂದ ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಸಪ್ಲೈಯರ್ಸ್ ಎಲ್ಲ ದೊಡ್ಡ ಚೈನೇ ಇದೆ. ಎಲ್ಲರ ಜೀವನ ಕೂಡ ನಡಿಬೇಕು ಈ ಆಸ್ಪತ್ರೆಯಲ್ಲಿ. ಅದ್ರ ಜೊತೆಗೆ ನಾವು ರೋಗಿಗಳಿಗೆ ಒಳ್ಳೆಯ ಉತ್ತಮವಾದ ಚಿಕಿತ್ಸೆ ಹಾಗೂ ಕ್ವಾಲಿಟಿ ಟ್ರೀಟ್ಮೆಂಟ್ ನಾವು ಕೊಡಬೇಕು. ಇದೆಲ್ಲ ದೆರ್ ಇಸ್ ನಥಿಂಗ್ ಕಾಲ್ಡ್ ಚೀಪ್ ಆ್ಯಂಡ್ ಬೆಸ್ಟ್. ಸ್ವಲ್ಪ ಅದಕ್ಕೆ ಕಾಸ್ಟ್ ಇದೆ, ಅದನ್ನು ಮಾತ್ರ ನಾವು ಸರ್ಕಾರದಿಂದ ನಾವು ಕೇಳ್ತಾ ಇದ್ದೀವಿ. ಸೇಮ್ ನಾವಿದು ಏನು ಪ್ರಾಫಿಟ್ಗೋಸ್ಕರ ಎಲ್ಲ ಮಾಡಿದ್ದು. ಇದು ಆ್ಯಕ್ಚುಲಿ ನಮ್ಮ ಇಷ್ಟೋ ವರ್ಷದ್ದು ಪೇಮೆಂಟ್ಸ್ ಪೆಂಡಿಂಗ್ ಇರೋದಕ್ಕೆ ನಾವು ವಿ ಹ್ಯಾವ್ ಟು ಟೇಕ್ ಸಚ್ ಎ ಕಾಲ್. ನಾವು ಇಟ್ಸ್ ನಾಟ್ ದಟ್ ವಿ ಸ್ಟಾಪ್. ಈಗ ಸದ್ಯ ಹೇಳಿದ್ದು ವಿ ಆರ್ ಸ್ಟಿಲ್ ಟೇಕಿಂಗ್ ದಿ ಕ್ಯಾನ್ಸರ್ ಪೇಷಂಟ್ಸ್ ಸೈಕಲ್ ಈಗ ಸಹ ಕಂಟಿನ್ಯೂ ಆಗ್ತದೆ. ದೋ ವಿ ಹ್ಯಾವ್ ಸ್ಟಾಪ್ಡ್ ದ ಸರ್ವಿಸಸ್. ಕ್ಯಾನ್ಸರ್ ಪೇಷಂಟ್ ಸೈಕಲ್ ಕಂಟಿನ್ಯೂ ಆಗ್ತಾ ಇದೆ. ಇವನ್ ನೆಕ್ಸ್ಟ್ 2-3 ಮಂತ್ಸ್ ಇದ್ರೆ ಅವರಿಗೆ ಬಂದು ತಗೊಳ್ಬೋದು. ಸೇಮ್ ವಿತ್ ಆಲ್ಸೋ ದಿ ಪೇಷಂಟ್ ಇದ್ದದ್ದು ಬಿಫೋರ್ 16th ಅವ್ರದ್ದು ಏನಲ್ಲಿದೆ ಅದು ನಡೀತಾ ಇದೆ. ಇಫ್ ದೇ ಆರ್ ಇನ್ ದ ಹಾಸ್ಪಿಟಲ್ ದಟ್ ವಿಲ್ ಬಿ ಸ್ಟಿಲ್ ಕಂಟಿನ್ಯೂ. ದೇ ಡೋಂಟ್ ಹ್ಯಾವ್ ಟು ಪೇ. ಸೊ ನೀವೆಲ್ಲ ಸೇರಿ ನಮಗೆ ಒಂದು ಸಪೋರ್ಟ್ ಕೊಟ್ಟು. ಎಸ್, ನಮ್ಮ ಪ್ರಶ್ನೆ ಇಷ್ಟೇ, ಸರ್ಕಾರ ಇವತ್ತರ ನಾಳೆ ಕೊಡಲೇಬೇಕು. 15 ಡೇಸ್ ಆದ ಕೂಡಲೇ ಕೊಡುವಂಥ ಅಮೌಂಟ್ ಕಡಿಮೆ ಆಗತ್ತೆ ಅಂತಲ್ಲ, ಅಥವಾ 1 ಮಂತ್ ತೆಗೆದುಕೊಂಡ್ರೆ ಇನ್ನೂ ಕಡಿಮೆ ಕೊಡಬೇಕಂತಲ್ಲ. ಎಷ್ಟಾಗಿದೆಯೋ ಅಷ್ಟು ಕೊಡಲೇಬೇಕು. ಅದನ್ನು ಟೈಮಿಗೆ ಕೊಟ್ಟರೆ ಏನು ಪ್ರಾಬ್ಲಮ್? ಅದೇ ಒಂದು ಪ್ರಶ್ನೆ. ಬಹುಶಃ ಅದಕ್ಕೆ ಸರ್ಕಾರ ಯಾವಾಗ ಉತ್ತರ ಕೊಡುತ್ತೆ ಅಂತೇಳಿ ಬಹುಶಃ ಎಲ್ಲ ಆಸ್ಪತ್ರೆಗಳ ವೈದ್ಯರು ಮತ್ತು ಮುಖ್ಯಸ್ಥರು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ, ಕರೆ ಮಾಡಿದ ವೀಕ್ಷಕರೇ ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆ 10 ನಿಮಿಷಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಮನದಾಳದ ನೋವನ್ನು ನಮ್ಮನ್ನು ಹಂಚಿಕೊಂಡಿರುವಂಥ ಇಬ್ಬರು ಆಸ್ಪತ್ರೆಯ ಮುಖ್ಯಸ್ಥರು ಅಂದರೆ ಅಜ್ಮಲ್ ಹಬೀಬ್ ಅವರು, ಆರ್ಟ್ ನಿರ್ದೇಶಕರು ಯೂನಿಟಿ ಆಸ್ಪತ್ರೆ, ಹಾಗೆ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು, ಆರ್ಟ್ ನಿರ್ದೇಶಕರು ಏಜ್ ಹಾಸ್ಪಿಟಲ್, ಅವರಿಬ್ಬರಿಗೂ ಕೂಡ ಕಾರ್ಯಕ್ರಮ ಪ್ರೀತಿಯ ಧನ್ಯವಾದ ಅರ್ಪಿಸ್ತಿದ್ದೇನೆ. ಥ್ಯಾಂಕ್ ಯು. ನಿಮ್ಮ ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಆಗಲಿ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆದರೆ ನಮ್ಮ ಪ್ರಾಬ್ಲಮ್ ಅಂದರೆ ಜನಸಾಮಾನ್ಯರ ಪ್ರಾಬ್ಲಮ್ ಸಾಲ್ವ್ ಆದಾಗೆ. ಸೊ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸರ್ಕಾರ ಮನಸ್ಸು ಮಾಡಲಿ. ಕೇವಲ ಹೆಸರು, ಜಾಹೀರಾತು ಅಥವಾ ಪೋಸ್ಟರ್ಗಳಲ್ಲಿ ಮಾತ್ರ ಮಿಂಚುವುದಕ್ಕಿಂತ ಒಂದಿಷ್ಟು ನಾಗರಿಕರಿಗೆ ಸಮಸ್ಯೆ ಆಗ್ತಾ ಇದೆ, ಆದ್ದರಿಂದ ಅವರ ಹಣವನ್ನು ಕೊಟ್ಟು ಬಿಡೋಣ. ಆಗ ನಾಗರಿಕರು ಖುಷಿ ಪಡ್ತಾರೆ, ಅವರು ಸಮಾಧಾನ ಹೊಂದ್ತಾರೆ ಅಂತ ಸರ್ಕಾರ ಮನದಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ, ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:35 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.